ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಸ್ವಾಮಿ ಬರುವಾಗ ಮಾಳೆಲ್ಲ ಘಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಲು ಪರುಸೆ ಮೆರೆದಾವೆ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಮಲ್ಪ ಅಗಲೆಗೆ ತುಳುನಾಡ ಕೃಷಿ ಮೇಳ ಭಾವಗೀತೆ, ಭಕ್ತಿಗೀತೆ, ಶಾಸ್ತ್ರೀಯ ಗೀತೆ ಇಂಚಿನ ಪದ್ಯ ಪಂಪನಗಳು ಇತ್ತಿನ ದಾಂಡ ನಿಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಾದು ಕೊರೊಂದಿಲ್ಲ. ವೇದಿಕೆಗೆ ಬರ್ತದೆ ಪದ್ಯನು ಪನೋಲಿ ಅಂಜನೆ ನೃತ್ಯ ಮಲ್ಪರ ಎರೆಗಣ ಆಸಕ್ತಿ ಇತ್ತಿನ ಫಿಲ್ಮ್ ಡಾನ್ಸ್ ಬಿಡುದು ಬೇತೆ ಒಂದಿತ್ತೆ ಅಗಲಿಗೆ ಸ್ವಲ್ಪ ಅವಕಾಶವನ್ನು ಕೊರಪ.
ಕುಮಾರಿ ಆನ್ಯ ಮೆರೆಡ್ದು ಒಂಜಿ ಭಕ್ತಿಗೀತೆ. ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಶ್ರೀವತ್ಸಾಂಗಿತ ಶ್ರೀಕೌಸ್ತುಭಧರ ಶ್ರೀವತ್ಸಾಂಗಿತ ಶ್ರೀಕೌಸ್ತುಭಧರ ಪಾವಕ ಭಯಹರ ಪಾಹಿ ಮುಕುಂದ ಪಾವಕ ಭಯಹರ ಪಾಹಿ ಮುಕುಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಪಾತಿತ ಸುರರಿಪು ಪಾದ ಪ್ರಬಂಧ ಪಾವನ ಚರಿತ ಪರಮೃತ ಕಂದ ಪಾತಿತ ಸುರರಿಪು ಪಾದ ಪ್ರಬಂಧ ಪಾವನ ಚರಿತ ಪರಮೃತ ಕಂದ ನಾಟ್ಯ ರಸೋತ್ಕಟ ನಾನಾಭರಣ ನಾಟ್ಯ ರಸೋತ್ಕಟ ನಾನಾಭರಣ ನಾರಾಯಣ ತೀರ್ಥಾಂಕಿತ ಚರಣ ನಾರಾಯಣ ತೀರ್ಥಾಂಕಿತ ಚರಣ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವರ್ಧನ ಗಿರಿಧಾರ ಗೋವರ್ಧನ ಗಿರಿಧಾರ. ಥ್ಯಾಂಕ್ ಯು.
ಹಲೋ, ಭಾರತ ಭೂಷಿರ ಮಂದಿರ ಸುಂದರಿ, ಭಾರತ ಭೂಷಿರ ಮಂದಿರ ಸುಂದರಿ, ಭುವನ ಮನೋಹರಿ ಕನ್ಯಾಕುಮಾರಿ, ಭಾರತ ಭೂಷಿರ ಮಂದಿರ ಸುಂದರಿ. ಸಾಮಗಾನ ಪ್ರಿಯ ಶಾಂಬರೂಪಿಣಿ, ಪಾಲಗಡಲ ಸ್ವರ ಪಂಚಮಧಾರಿಣಿ, ಸಾಮಗಾನ ಪ್ರಿಯ ಶಾಂಬರೂಪಿಣಿ, ಪಾಲಗಡಲ ಸ್ವರ ಪಂಚಮಧಾರಿಣಿ, ಸಾಗರ ಸರ್ಜುತ ಶರದಿ ತರಂಗಿಣಿ, ಸಾಗರ ಸಂಗಮ ಸರಸ ವಿಹಾರಿಣಿ, ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ. ಶಿವತಾಂಡವದ ಢಮರು ನಿನಾದ, ಶಿವತಾಂಡವದ ಢಮರು ನಿನಾದ, ನಾದ ಬ್ರಹ್ಮನ ಓಂಕಾರ ನಾದ, ಆ ಆ ಆ ಆ ಶಿವತಾಂಡವದ ಢಮರು ನಿನಾದ, ನಾದ ಬ್ರಹ್ಮನ ಓಂಕಾರ ನಾದ, ನಾದದಿ ಲೀನ ಆಗಮ ವೇದ, ನಾದ ವೇದ ಶಿವೇ, ನಾದ ವೇದ ಶಿವೇ ನಿನ್ನ ವಿನೋದ, ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ. ಸಂಗೀತ ಸುಧೆಯ ಚೈತನ್ಯ ಧಾರೆ, ಕಣ ಕಣ ನೀನೇ ಕರುಣಾಪೂರೆ, ಸಂಗೀತ ಸುಧೆಯ ಚೈತನ್ಯ ಧಾರೆ, ಕಣ ಕಣ ನೀನೇ ಕರುಣಾಪೂರೆ, ನವ ಭಾವ ನವ ಜೀವ ನೀ ತುಂಬಿ ಬಾರೆ, ನವ ಭಾವ ನವ ಜೀವ ನೀ ತುಂಬಿ ಬಾರೆ, ನವರಸ ವಾಹಿನಿ ನೀ ದಯೆ ತೋರೆ, ಭಾರತ ಭೂಷಿರ ಮಂದಿರ
ಶರಣು ಶರಣೆನುವೆ 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 ಓ ಪ್ರಭುವೇ ಶರಣೆನುವೆ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾನಲ್ಲಿ ನಿನ್ನಿಂದ ಅರುಣೋದಯ ಬಾಳಲ್ಲಿ ನಿನ್ನಿಂದ ಅರುಣೋದಯ ಬಾನಲ್ಲಿ ನಿನ್ನಿಂದ ಚಂದ್ರೋದಯ ಆನಂದ ನಿನ್ನಿಂದ ಕರುಣಾಮಯ ಮೋಡ ಮಳೆಯಾಗಲು ನೀರು ಭುವಿ ಸೇರಲು ಭೂಮಿ ಹಸಿರಾಗಲು ಲೋಕ ಗೆಲುವಾಗಲು ಗೋವಿಂದ
ಸಾಕು.
ಮುದುರುಂದ ನಿನ್ನ ಆ ಕೊಂಡಾಡುವಿನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರ್ರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಧರಣಿಯು ಮುತ್ತಿದ್ದ ಮಹಾಶೇಷಗರಿದು ಹರನ ಸುಕುಮಾರ ಸಕಲ ಜಗಕ್ಕೆ ಸಕಾರ ಧರೆಯುಳು ವಿಶೇಷ ಮದಪೂರ ವಿಘ್ನೇಶ ಮುದದೆಯೋದ ನಿನ್ನ ಅಂಬುರುಹದೊಳನೇದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಗೋ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧೆಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತ
ಕೋಸಲಧಾರಿಣಿಯ ಪರಿಪಾಲಿಸಿದ ಸುರವಾರದೊಡೆಯನ ಮೀರ್ವ ವಿಭವದಿ ಚಾರುಚರಿತ ವೀರ ದಶರಥ ನೃಪತಿ ಗುರುಗಣದ ವಸಿಷ್ಠರೇ, ನಿಮಗೂ ವಂದಿಸಿಕೊಂಡಿದ್ದೇನೆ. ನಮ್ಮ ಸಾಕೇತಪುರದಲ್ಲಿ ಅದೆಷ್ಟೋ ರಾಜರು ಆಳಿಕೊಂಡು ಬಂದಿದ್ದಾರೆ. ಆಳಿ ತಮ್ಮ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿದ್ದಾರೆ. ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಬೇಕಾದರೆ ಪೂರ್ವ ಜನ್ಮದಲ್ಲಿ ಮಾಡಿದಂತ ಪುಣ್ಯವೇ ಆಗಿರಬೇಕು. ಅಷ್ಟೇ ಅಲ್ಲದೆ ಗುರು ಹಿರಿಯರ ಅನುಗ್ರಹವೂ ಬೇಕು. ಶಿಬಿ ಚಕ್ರವರ್ತಿಯಾಗಲಿ ನೌಶರರಾಗಲಿ ನಮ್ಮ ಆಳ್ವಿಕೆಯ ಸಮಯದಲ್ಲಿ ಬಹಳ ಒಳ್ಳೆಯ ರೀತಿಯ ರಾಜ್ಯವನ್ನು ಭಾರ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರ ಹೆಸರನ್ನು ಸದಾ ನೆನಪಿಸಿಕೊಳ್ಳುತ್ತಿದ್ದಾರೆ. ನಾನು ಕೂಡ ನನ್ನ ಆಳ್ವಿಕೆಯ ಸಮಯದಲ್ಲಿ ಬಹಳ ಒಳ್ಳೆಯ ರೀತಿಯ ರಾಜ್ಯಭಾರವನ್ನು ಮಾಡಿದ್ದೇನೆ. ಹಾಗಾಗಿ ಪ್ರತಿಯೊಬ್ಬರೂ ಸುಖ ಶಾಂತಿಯಿಂದ ಇದ್ದಾರೆ. ಅಷ್ಟೇ ಅಲ್ಲದೆ ಗುರುಗಳೇ, ತರಳರಿಲ್ಲದೆ ಜನಪದು ಕೂಡ ಅದೆಷ್ಟು ಕಾಲ ಮಕ್ಕಳೇ ಆಗಲಿಲ್ಲ. ಬಳಿಕ ನಿಮ್ಮ ಆಶೀರ್ವಾದದಂತೆ ಋಷಿಸಿಂಹ ಮಹಾ ತಪಸ್ಸುಗಳನ್ನು ಇಲ್ಲಿಗೆ ಬರಮಾಡಿ ಪುತ್ರ ಕಾಮೇಷ್ಟಿ ಯಾಜ್ಞವನ್ನು ಮಾಡಿದೆ. ಯಜ್ಞ ಪೂರ್ಣಗೊಂಡು ಯಜ್ಞನಾರಾಯಣ ಉದಿಸಿ ಬಂದು ಪಾಯಸ ತುಂಬಿದ ಬಂಗಾರದ ಪಾತ್ರ ನನ್ನ ಕೈಗಿಟ್ಟ. ಅದು ನನ್ನ 3 ಮಂದಿ ಪತ್ನಿಯರಿಗೆ ನೀಡಿದೆ. ಬಳಿಕ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಹೀಗೆ 4 ಮಂದಿ ಗಂಡು ಮಕ್ಕಳು ಜನಿಸಿದರು. ಅವರನ್ನು ಕಾಣುವಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ಈಗ ಅವರು ಬಾಲ್ಯದಿಂದ ಯೌವನಕ್ಕೆ ಬಂದಿದ್ದಾರೆ. ಅದು ಯಾರು? ಊರ್ವೀಶನು ದಿನಗಳ ಕಳೆದಿಹ ವೇಳೆಯೊಳು ಕ್ಷಿತಿಪತಿಯೋಲಗೊದಡಗಾಯತಿವರ ವಿಶ್ವಾಮಿತ್ರ ಭರದಿಂದ ಇದಲು ವಿಶ್ವಾಮಿತ್ರ ಮಹರ್ಷಿಗಳೇ, ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಈ ಅಲಂಕಾರ ಈ ಆಸನ ಅಲಂಕರಿಸಿಕೊಳ್ಳಿ. ಬಂದ ಮುನಿಯ ಪೀಠದಲ್ಲಿ ಚಾಂದನ್ಯು ಉಳ್ಳಿರಿಸಿ
ನಿಂದ ನೃಪತಿ ಗರ್ವ ಮುಗಿದು ಇಂದು ಪುರಕ್ಕೆ ವಿಜಯಗೈದ ಅಂದವೇ ನೆನಪು ಬೇಡವೋ. ಬೌದ್ಧ ಮುನಿಯ ಪೀಠದ ಚಂದದಿ ಕುಳ್ಳಿರಿಸಿ ಸವಿತ ಮಹರ್ಷಿಗಳೇ, ವಂದಿಸಿಕೊಂಡಿದ್ದೆ. ಭಕ್ತಿ ವಿಶ್ವಾಸವೇ ರಕ್ಷಿಸಲು ನಿಮ್ಮ ಆಗಮನದಿಂದ ನಮ್ಮ ಅಯೋಧ್ಯೆಯು ಪಾವನವಾಯಿತು. ಆದರೆ ನೀವು ಇಲ್ಲಿವರೆಗೆ ಬರಲು ಕಾರಣವೇನೆಂದು ತಿಳಿಸಬಹುದೇ? ಬಂದೆನಯ್ಯ ಹೀಗೆ ನಿನ್ನಲ್ಲಿಗೆ ಬಂದೆನಯ್ಯ ಹೀಗೆ ನಿನ್ನಲ್ಲಿಗೆ ಕೌಂದರಾಗಿ ಹರೆಂಬ ವಾರ್ತೆಯ ಹೊಂದಿತದನು ದಾರಿಯ ಮೇಲೆ ಬಂದೆನಯ್ಯ ಹೀಗೆ ನಿನ್ನಲಿ ಕಂದರಾಗಿ ಹೆಂಬ ವಾರ್ತೆಯ ಚೌದವಾಯ್ತು ಬಹಳ ದಿವಸದೇ ಪುತ್ರರೆಲ್ಲವೆಂಬಿ ಒಂದು ಹೇತುವ ಕಳೆದೆ ನೀನು ನೃಪತಿ ಆ ಗುರುಗಳೇ, ಆಧ್ಯಾತ್ಮಮಾನವಾದಂತಹ ವದಂತಿಯನ್ನು ಕೇಳಿದವನು ನಾನು. ಹಾ, ದಶರಥನ ರಾಜ್ಯ ಬರತನದಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ಆರ್ಯ ಉತ್ತಮ ಶಿದರು ಆಧರಿಸಿ ತೋರಿಸಿದ ಸಂಸ್ಕೃತಿ ಯಾವುದುಂಟು ಹಾ, ಅದನ್ನು ಅಭೂತಪೂರ್ವವಾಗಿ ಸ್ಥಾಪಿಸಬಹುದಾದಂತಹ ಸ್ಥಾಪಿತ ಕಾರ್ಯಕ್ಕೆ ಉಳ್ಳವೆಂಬ ನಗಲ್ತೆಯನ್ನು ಜಯಸತ್ಯಗಳಿಂದ ಕೇಳಿ ಅತ್ಯಾನಂದವನ್ನು ಹೊಂದಿದೆ. ಹಾ, ನೋಡೋಣ ಅನುಪಾಲನೊಮ್ಮೆ ಎಂಬ ಹಾಗೆ ಆಗಾಗ ನನ್ನ ಮನಸ್ಸು ಹಾತೊರೆಯುತ್ತಾ ಇತ್ತು. ಹಾ, ಇದರ ನಡುವೆ ನಾನು ಕೇಳಿದಂತಹ ವಿಚಾರ, ಹಾ, ಮಕ್ಕಳಿಲ್ಲದೆ ಕಣ್ಣೀರು ಕರೆಯುತ್ತಿದ್ದಂತಹ ದಶರಥನ ಪಾಲಿಗೆ ಮಕ್ಕಳಾಗಿದೆ ಅಂತೆ ಅಲ್ಲ. ಹಾ, ಹಲವಾರು ವರ್ಷಗಳಿಂದ ನೀನು ಹಾತೊರೆಯುತ್ತಾ ಇದ್ದೆ, ಹೌದು. ಕಂಬನಿಗರೆಯುತ್ತಾ ಇದ್ದೆ. ಹಾ, ಕರಕಮಲಗಳಲ್ಲಿ ಮಕ್ಕಳನ್ನು ಹಿಡಿಯುವ ಭಾಗ್ಯವಿಹೀನ ನಾನಾದೆನಲ್ಲ ಎಂಬ ಹಾಗೆ ಕೊರಗುತ್ತಾ ಇದ್ದೆ. ಹಾ, ಒಬ್ಬರಲ್ಲ ಇಬ್ಬರಲ್ಲ ಹಾ, 3 ಮಂದಿ ಸತಿಯರನ್ನು ಪಡೆದೆ ನೀನು. ಹೌದು. ಕೇವಲ ಹಾ. ಮದುವೆಯೊಂದು ಆದರೆ ಸಾಲವು ಚಕ್ರವರ್ತಿ. ಹ್ಮ್, ಮದುವೆಯಾದ ನಂತರ ಆತ ಒಂದು ಮಗಳನ್ನು ಪಡೆಯಬೇಕು. ಹಾ, ಆಗ ಮಾತ್ರ ಆತ ಮದುವೆಯಾದಕ್ಕೆ ಸಾರ್ಥಕವಾಗುತ್ತದೆ. ಹ್ಮ್, ಸತಿಯನ್ನು ಪರಿಗ್ರಹಣ ಮಾಡಿದ್ದಕ್ಕೂ ಸಾರ್ಥಕತೆ ಬರುತ್ತದೆ. ಹಾ, ಹೀಗೆ 3 ಮಂದಿ ಸತಿಯರು ಮಕ್ಕಳಿಲ್ಲದೆ ಕೊರಗುತ್ತಿರುವಂತಹ ಸಮಯದಲ್ಲಿ ಹಾ, ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ಮಾಡಿದೆಯಂತೆ. ಹಾ, ಯಜ್ಞೇಶ್ವರನೇ ಬಂದು ಪಾಯಸ ತುಂಬಿದ ಬಂಗಾರದ ಪಾತ್ರೆಯನ್ನು ನಿನಗೆ ಕೊಟ್ಟನಂತೆ. ಹಾ, ಅದರಿಂದ ನಿನಗೆ ಮಕ್ಕಳಾಗಿದ್ದೆಂಬುದನ್ನು ನಾನು ಕೇಳಿದಿನಿದೆ. ಹ್ಮ್. ಆದರೆ ನಾನಿಲ್ಲಿ ಬರುವುದಕ್ಕೆ ಬೇರೆ ಕಾರಣ ಉಂಟು. ಗುರುಗಳೇ, ಕೇಳು. ನಾವ್ಯೊಂದಿಲ್ಲಿ ಬಂದುದನಿ ಭೂವರಾಂಕಲಾಲಿಸಯ್ಯ ನಾವಿಂದಿಲ್ಲಿ ಬಂದದನಿ ಭೂವರಾಂಕಲಾಲಿಸಯ್ಯ ಸದ್ಭಾವದಿಂದ ಮಖವ ಎಸಗುವ ಸದ್ಭಾವದಿಂದ ಮಖವ ಎಸಗುವ
ಲಾಲಿಸಿ ಕೊಂಡಾವ ಪುಣ್ಯ ನಿಧಿಗಳಾದರೂ ಕಾವರೆಂಬಿ ಹದನ ನೋಳ್ಪರೆ ಕಾವರೆಂಬಿ ಹದನ ನೋಳ್ಪರೆ ಭುವರಾಂಕ ಲಾಲಿಸು ಗುರುಗಳೇ, ಯಾವಾಗಲೂ ಲೋಕಕ್ಷೇಮಕ್ಕೆ ಬೇಕಾಗಿ ಕಾಲ ಕಾಲಕ್ಕೆ ತಕ್ಕುದಾಗಿ ಯಾಗಯಜ್ಞಾದಿಗಳನ್ನು ಮಾಡುವವರು ನಾವು. ಹಾ ಹಾಗೆ ನಾನೊಂದು ಮಹಾಯಜ್ಞವನ್ನು ಮಾಡಬೇಕೆಂಬ ಆಲೋಚನೆಯನ್ನು ಮಾಡಿದ್ದೇನೆ. ಅದರ ನಿಮಿತ್ತವಾಗಿ ಇಲ್ಲಿಗೆ ಬಂದವನಿದ್ದೇನೆ. ಗುರುಗಳೇ, ಭರತ, ಯಜ್ಞಕ್ಕೆ ನಿಂದಲಾಗುವ ಸೇವೆಯು ಸರ್ವಜ್ಞನೇ ನಿರೂಪಿಸಿದಡಂ ಆಳ್ಪೆ ಇದಕ್ಕೆ ನಿಮ್ಮಾಜ್ಞೆಯು ಮೀರುವನಲ್ಲೆಂದು ನೃಪ ನುಡಿಯಲು ಗುರುಗಳೇ, ನೀವು ಪ್ರಪಂಚದ ಏಳಿಗೆಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದೀರಿ. ನಿಮಗೆ ನನ್ನಿಂದ ಏನಾಗಬೇಕೆಂದು ತಿಳಿಸಿದರೆ ಬಹಳ ಸಂತೋಷವಾಗುತ್ತದೆ. ಓಹೋ ಮೆಚ್ಚಿದನು ನೃಪತಿಯೇ ಈ ಮಾತಿಗಾನು ಓಹೋ ಮೆಚ್ಚಿದನು ನೃಪತಿಯೇ ಮೆಚ್ಚಿದೇನಯ್ಯ. ನಾನು ಅರಸಿಕೊಂಡು ಹೋದಂತಹ ಬಳ್ಳಿಯು ತಾನಾಗಿಯೇ ಸಿಕ್ಕಂತಾಯಿತು. ಈ ಅಯೋಧ್ಯೆಯಲ್ಲಿ ಅದೆಷ್ಟೋ ರಾಜರು ಆಳ್ವಿಕೆಯನ್ನು ಮಾಡಿದರು. ಅವರೆಲ್ಲರೂ ಯಾಗಯಜ್ಞಾದಿಗಳಿಗೆ ಸಹಕಾರವನ್ನು ಮಾಡಿದ್ದಾರೆ. ಆಡಿದ ಮಾತನ್ನು ಎಂದೂ ತಪ್ಪಿದವರಲ್ಲ. ಹಾಗಾಗಿ ಇನ್ನ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಆದರೆ ನೀನು ಕೊಡುವ ವಸ್ತುವಾಹನವ ಕೇಳೆ ನಿನ್ನೊಡನಿರ್ದ ವಸ್ತು ಯಾವುದು ಕೊನೆ ಬೇಳೆ ನಿನ್ನೊಡನಿರ್ದ ವಸ್ತು ಯಾವುದು ಕೊನೆ ಬೇಳೆ ಪ್ರಸ್ತುತ ಕಾನೃಪ ಮಸ್ತಕ ಮಣಿ ನಿಗಮಸ್ತುತ ರಾಮನ ಸ್ವಸ್ಥದಿನಿ ಕೊಡೋ ಪ್ರಸ್ತುತ ಕಾನೃಪ ಮಸ್ತಕ ಮಣಿ ನಿಗಮಸ್ತುತ ರಾಮನ ಸ್ವಸ್ಥದಿನಿ ಕೊಡು ಓ ಮೆಚ್ಚಿದೇನು ನೃಪದೇ ನೃಪತಿಗೆ ಮೆಚ್ಚ
ಕೇಳಿ ಎಂದು ಹೇಳಿದೆ. ಆದರೆ ನೀನು ಕೊಡುವ ವಸ್ತುವಾಹನವಾಗಲಿ ದನಕನಕಾದಿಗಳಾಗಲಿ ನನಗೆ ಬೇಡವಯ್ಯ. ದುಷ್ಟ ಶಿಕ್ಷಕ ಶಿಕ್ಷಣ ರಕ್ಷಕನಾದಂಥ ಶ್ರೀಮನ್ನಾರಾಯಣನು ದರಳಿದು ಬಂದವನು, ಈ ಪುಣ್ಯಭೂಮಿಯಲ್ಲಿ ಜನಿಸಿ ಪ್ರಪಂಚದ ಬೆಳಕನ್ನು ಕಂಡವನು. ಹಾಗಾಗಿ ನೀನು ಮಹಾಮಹಿಮನಾದಂಥ ಅಯೋಧ್ಯೆಗೆ ಮಕುಟಪ್ರಾಯ ನೆನೆಸಿರುವ ಶ್ರೀರಾಮನನ್ನು ನನ್ನ ಜೊತೆ ಕಳಿಸಿಕೊಡುವೆಯಾ? ಗುರುಗಳೇ, ಖುಷಿಕ ಜನೋಳೆಂದ ಈ ಯೌವನಂ ತುಂಬದಿಹ ಶಿಶುವಿನಿಂದ ಮಹಾಯಜ್ಞವಂ ನೀವು ಪಾಲಿಸಿಕೊಂಬುದೇ. ಯೌವನಂ ತುಂಬದಿಹ ಶಿಶುವಿನಿಂದ ಮಹಾಯಜ್ಞವ ನೀವು ಪಾಲಿಸಿಕೊಂಬುದೇ. ಸಕಲ ಪರಿಕರಗಳಂ ಮೇಳೈಸಿ ಸಕಲ ಪರಿಕರಗಳಂ ಮೇಳೈಸಿಕೊಂಡು ತಾ ಬಹೆನೋ ಎಂದನೋ. ಸಕಲ ಪರಿಕರಗಳಂ ಮೇಳೈಸಿಕೊಂಡು ತಾಬಹೇನು ಎಂದನೋ. ಗುರುಗಳೇ, ನಿಮ್ಮ ಮಾತನ್ನು ಕೇಳುವಾಗ ನನಗೆ ಸಿಡಿಲು ಬಡಿದಂತಾಯಿತು. ಮಕ್ಕಳಿಲ್ಲ ಎಂದು ಕೊರಗುತ್ತಿದ್ದ ನನಗೆ ಶ್ರೀರಾಮನು ಜನಿಸಿದ. ಯೌವನ ತುಂಬ ಶ್ರೀರಾಮನನ್ನು ನಿಮ್ಮ ಜೊತೆ ನಾನು ಕಳಿಸಿಕೊಳ್ಳಲಾರೆ. ಬದಲಿಗೆ ಸಕಲ ಪರಿಕರ ಹಿಡಿದುಕೊಂಡು ನಾನೇ ಬರುತ್ತೇನೆ. ಶ್ರೀರಾಮನನ್ನು ಕೇಳಬೇಕು. ಚಂದವಾಯ್ತು ಭೂಮಿ ಬಾಲ ನಿನ್ನ ಮಾತ. ಚಂದವಾಯ್ತು ಭೂಮಿ ಬಾಲ ನಿನ್ನ ಮಾತ. ಈಗ ಎಂದುದನ್ನು ಮರೆತೆಯಲ್ಲ ಕ್ಷಣದಿ ಖ್ಯಾತ. ಬಂದ ದಾರಿಯನ್ನು ಬಿಡಿದು ಗೋಪೆ ನಾನು. ಬಂದ ದಾರಿಯನ್ನು ಬಿಡಿದು ಗೋಪೆ ನಾನು. ನಿನ್ನ ಕಂದರನ್ನು ಕೂಡಿ ಸುಖದಿ ಬಾಳು ನೀನು. ಚಂದವಾಯ್ತು ಭೂಮಿ ಪಾಲ ನಿನ್ನ ಮಾತ. ಈಗ ಎಂದುದನ್ನು ಮರೆತೆಯಲ್ಲ ಕ್ಷಣದಿ ಖ್ಯಾತ. ಆ ಆ ಗುರುಗಳೇ, ನಿನ್ನ ಮಾತನ್ನು ಕೇಳುವಾಗ ನನಗೆ ನಗು ಬರುತ್ತದೆ. ಯಾಕೆ? ನಾನು ಬಂದ ಕ್ಷಣದಲ್ಲಿ ನೀನು ಕುಳಿತಿದ್ದಂತಹ ಪೀಠದಿಂದ ಎದ್ದು ಬಂದು ನನ್ನನ್ನು ಸತ್ಕರಿಸಿದೆ. ಆದ ಪೂಜೆಯನ್ನು ಗೈದು ಗುರುಗಳೇ, ನೀವು ನಮ್ಮ ಪುರಕ್ಕೆ ಬಂದದ್ದು ತುಂಬಾ ಸಂತೋಷವಾಯಿತು ಎಂದು ಹೇಳಿದೆ. ಆದರೆ ನೀನು ಆಡಿದ ಮಾತನ್ನು ಈ ಕ್ಷಣದಲ್ಲೇ ಮರೆತೆಯ. ಆಯಿತಯ್ಯ, ನಿನ್ನ ಮಕ್ಕಳನ್ನು ಕೂಡಿಕೊಂಡು ನೀನು ಸುಖವಾಗಿ ಬಾಳು. ನಾನು ಹೋಗುತ್ತೇನೆ. ಗುರುಗಳೇ, ಮಕ್ಕಳನ್ನು ಪಡೆದ ಮೇಲಿದ್ದ ಒಂದೇ ಕ್ಷಣ ಚಿಕ್ಕವರ ನಗಲಿ ತಾನಿರಲಿಲ್ಲವತ್ತಾಗಿ. ರಕ್ಕಸರ ಉಪಹತಿಗೆ ನಿನ್ನ ವಶ ಶೀಘ್ರ ಭಕ್ಕನಿ ಕೊಡಲೆಂತು ರಘುರಾಮನನ್ನ. ಮಕ್ಕಳನ್ನು ಪಡೆದ ಮೇಲೆ ಗುರುಗಳೇ, ಮಕ್ಕಳ ಆಟ ಪಾಠಗಳನ್ನು ನೋಡ್ತಾ ಬಹಳ ಸಂತೋಷದಿಂದಿರುವ ನಾನು ಶ್ರೀರಾಮನನ್ನು ಕಡಿಸಿಕೊಳ್ಳಲಾರೆ. ಅವನು ಚಿಕ್ಕವನು, ಅವನಿಗೆ ಕಾಡೆಂದರೇನೆಂದು ತಿಳಿಯದು. ಅಲ್ಲಿರುವ ಮೃಗ ಪಕ್ಷಿಗಳನ್ನು ಕಂಡು ಹೆದರಿಯನು. ಹಾಗಾಗಿ ಅವನನ್ನು ಕೇಳಬೇಡಿ, ನಾನೇ ಬರುತ್ತೇನೆ. ದುಃಖ ಸಾಕು. ದುಃಖ ಸಾಕೋ ನಿನ್ನ
ನಿನ್ನ ಮಕ್ಕಳನ್ನು ಕೂಡಿಕೊಂಡು ಸುಖದಿ ಬಾಳು. ಆಡಿದಂತ ಮಾತ ತಪ್ಪಿ ಮೂಢತನದೊಳಿರ್ಪಿಯಾಗಿ ದುಃಖ ಸಾಕು, ನಿನ್ನ ದುಃಖ ಸಾಕು. ದಶರಥ, ಗುರುಗಳೇ, ಮಗನದ ಕಣ್ಣಲ್ಲಿ ನೀರು ಬರುವ ಹಾಗೆ ರಾಮನನ್ನು ಕಳಿಸುವುದಿಲ್ಲ ಎಂದು ಕಣ್ಣೀರು ಮಿಡಿಯುತ್ತಿದ್ದೀಯಲ್ಲ. ಈ ಹಿಂದೆ ಈ ಅಯೋಧ್ಯೆಯನ್ನು ಆಳಿದ ರಾಜರೆಲ್ಲರೂ ಮಹಾನುಭಾವರು. ತಾವು ಆಡಿದ ಮಾತಿನಂತೆ ನಡೆದುಕೊಂಡವರು. ತಮ್ಮ ಅಷ್ಟೈಶ್ವರ್ಯವನ್ನು ಕಳೆದುಕೊಂಡರೂ ಲೆಕ್ಕಿಸುವವರಲ್ಲ. ಆಡಿದ ಮಾತನ್ನು ತೀರಿಸುವವರು. ಹಾಗಾಗಿ ಅಂಥ ಅಯೋಧ್ಯೆಯನ್ನು ಆಳ್ವಿಕೆ ಮಾಡುತ್ತಿರುವ ನೀನು ಆಡಿದ ಮಾತನ್ನು ಈ ಕ್ಷಣದಲ್ಲೇ ಮರೆತೆ. ಆದರೆ ನಿನ್ನ ಪ್ರಜಾವರ್ಗದವರು ಹೇಗಿರಬೇಕೆಂದು ಚಿಂತಿಸಬೇಕಾಗುತ್ತದೆ. ಆದರೆ ನಾನೇನು ಸಾಮಾನ್ಯದವನೇ? ಜಗದೇ ವಿಶ್ವಾಮಿತ್ರ ಬಗೆಯ ತೋರ್ಪಲೇಸು ನಗೆಯ ಕೇಳ ವೈದೆಯಲ್ಲೋ. ದುಃಖ ಸಾಕು, ನಿನ್ನ ದುಃಖ ಸಾಕು. ಗುರುಗಳೇ, ನನ್ನನ್ನೇನು ಸಾಮಾನ್ಯದವನೆಂದು ತಿಳಿದೆಯಾ? ಈ ಹಿಂದೆ ನಿನ್ನ ಹಾಗೆ ರಾಜ್ಯಭಾರ ಮಾಡುತ್ತಿದ್ದಂತಹ ಕೌಶಿಕನಾದ ನಾನು ವಸಿಷ್ಠರಲ್ಲಿರುವ ಧೇನುವನ್ನು ಪಡೆಯಲು ಅವರಲ್ಲಿ ದೇಶವನ್ನು ಸಾಧಿಸಿದೆ. ನಂತರ ದೇಶದಿಂದ ಏನನ್ನು ಸಾಧಿಸಲು ಆಗುವುದಿಲ್ಲ ಎಂದು ತಿಳಿದ ನಾನು ದಂಡವನ್ನು ಹಿಡಿದು ಮಂತ್ರ ತಪಸ್ಸನ್ನಾಚರಿಸಿದೆ. ರಾಜಋಷಿಯಾದಂತಹ ನಾನು ಬ್ರಹ್ಮ ಋಷಿಯಾದೆ. ನನ್ನ ಕೈಯಲ್ಲಿರುವುದು ಸಾಮಾನ್ಯವಾದ ದಂಡವಲ್ಲ. ಯಾಕೆ? ಕೇವಲ ಒಂದು ದರ್ಬೆಯನ್ನು ಮಂತ್ರಿಸಿ ದುಷ್ಟರನ್ನು ಶಿಕ್ಷಿಸುವ ಶಕ್ತಿ ನನ್ನಲ್ಲಿದೆ. ನನಗೂ ಕೂಡ ಇಲ್ಲೇ ಕ್ಷೇಮವನ್ನು ಕೊಟ್ಟು ಬಿಡಬೇಕಿತ್ತು. ಆದರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಡುವವನು ನಾನಲ್ಲ. ನಾನಿರುವುದು ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ. ಇಲ್ಲಿನ ರಾಜಾದಿರಾಜರೆಲ್ಲ ಮಹಾನುಭಾವರು. ನಾನಿನಗೆ ಶಾಪವನ್ನು ಕೊಟ್ಟೆ, ಆದರೆ ಅವರು ಗಳಿಸಿದ ಕೀರ್ತಿಗೆ ಅವಮಾನ ಬರುತ್ತದೆ. ಆಯ್ತಯ್ಯ, ನಾನು ರಾಮನನ್ನು ತಿಳಿಯದಷ್ಟು ನೀನು ತಿಳಿಯಲಿಲ್ಲವಲ್ಲ. ರಾಮೇನೆಂಬುದನ್ನು ವಸಿಷ್ಠರು ಬಲ್ಲರು. ಆಯ್ತಯ್ಯ, ನಿನ್ನ ರಾಮನನ್ನು ಕೂಡಿಕೊಂಡು ನೀನು ಸುಖವಾಗಿ ಬಾಳು. ನಾನಿನ್ನು ಬರುತ್ತೇನೆ. ಗುರುಗಳೇ, ಹೋಗಬೇಡಿ, ಗೋಪಿಸಿಕೊಳ್ಳಬೇಡಿ. ಬೆರಳ ಸೌಮ್ಯದ ನಿಜಬಹುದು ಅಂಜಬೀಡ ರಾಘವನ ಕಳುಹೆಂದು ಗುರು ಬೀಳಲು. ದಶರಥ ಮಹಾರಾಜ, ವಿಶ್ವಾಮಿತ್ರ ಮಹರ್ಷಿಗಳು ತ್ರಿಕಾಲ ಜ್ಞಾನಿಗಳು. ಅವರು ಸಾಮಾನ್ಯದವರಲ್ಲ. ಮುಂದೆ ಆಗು ಹೋಗುಗಳನ್ನು ನಿಂತ ನಿಲುವಿನಲ್ಲಿ ಕೇಳುವಂತಹ ಸಾಮರ್ಥ್ಯ ಇರುವವರು. ಅವರ ಮಾತನ್ನು ನೀನು ಉಲ್ಲಂಘಿಸಬೇಡ. ಮುಂದಕ್ಕೆ ರಾಮನ ಭವಿಷ್ಯದ ಬಗ್ಗೆ ಅವರು ಚೆನ್ನಾಗಿ ಯೋಚನೆ ಮಾಡುವವರು. ಆದ್ದರಿಂದ ರಾಮನ ಮೇಲಿನ ವ್ಯಾಮೋಹವನ್ನು ಬಿಟ್ಟು ರಾಮನನ್ನು ಅವರನ್ನೇ ಕಳುಹಿಸಿಕೊಡು. ಆಗಬಹುದು ಗುರುಗಳೇ. ಗುರುಗಳೇ, ಗೋಪಿಸಿಕೊಳ್ಳಬೇಡಿ. ನನ್ನ ಮಗನಾದ ರಾಮಲಕ್ಷ್ಮಣ ನಿಮ್ಮ ಜೊತೆ ಕಳುಹಿಸಿಕೊಡುತ್ತೇನೆ.
ಜನಕನಂದಿಗೆ ಜಗದಿಂದಿರುತ್ತ ಅಕ್ಷರ ಬಂದು ರಾಘವ ಜನಕನಂದಿಗೆ ಕೂಡಲೇ ಸಭಾ ಪ್ರವೇಶ ಮಾಡಿದ್ದೇವೆ. ನಮ್ಮ ವಿಶ್ವಾಮಿತ್ರರ ಆಗಮನಕ್ಕೂ ನಮ್ಮನ್ನು ಕರೆಯುವುದಕ್ಕೂ ಏನು ಕಾರಣವೆಂದು ಅರಿಯಬಹುದೇ? ಜನಕ ಮುಂದೆ ಲಕ್ಷ್ಮಣ ನೃಪನ ಪದದರವಿಂದ ಕೆರೆಗುತ್ತ ನಮ್ಮಿಂದ ಏನಾಗಬಹುದೆಂದು ತಿಳಿಸಬಹುದೇ?
ತನಯ ಬಾರೋ ರಾಮಚಂದ್ರನೇ ಸುಗುಣ ಸಾಯ ಮುನಿಗುರೀಶ ಕರೆಯ ಬಂದ ಭೋಗವೇ ರಾಮಚಂದ್ರ ಪ್ರಪಂಚದಲ್ಲಿ ರಾಜದಂಡ ಹಿಡಿದುಕೊಂಡು ಆಳಿಕೆ ನಡೆಸುವ ಕೌಶಿಕರು ರಾಜ ಋಷಿಯಾಗಿ ಬಳಿಕ ಬ್ರಹ್ಮ ಋಷಿಯಾದವರು ಪ್ರಪಂಚದ ಏಳಿಗೆಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದಾರೆ. ಅದರ ರಕ್ಷಣೆಗಾಗಿ ನೀವು ಅವರ ಜೊತೆ ಹೋಗಿ ಬರಬೇಕು. ನಾನು ಹೋಗಿ ಬರುತ್ತೇನೆ. ಜನಕ, ಅಣ್ಣನ ಜೊತೆ ನನ್ನನ್ನು ಕಳುಹಿಸುವಿರಾ? ಗುರುಗಳೇ, ನನ್ನ ಮಕ್ಕಳಾದ ರಾಮಲಕ್ಷ್ಮಣ ಬಗ್ಗೆ ಒಪ್ಪಿಸಿದ್ದೇವೆ. ಯಜ್ಞವನ್ನು ಆಕಾಶ ಬೇಕು ನಾನು ನೆರೆದಿರುವ ಅಯೋಧ್ಯೆಯ ಪ್ರಜೆಗಳಲ್ಲಿ ಆಶೀರ್ವಾದವನ್ನು ಪಡೆಯಿರಿ. ನೆರೆದಿರುವ ನಮ್ಮ ಅಯೋಧ್ಯೆಯ ಪ್ರೀತಿಯ ಪುರ ಜನರೇ, ನಾವು ಗುರುಗಳ ಜೊತೆಗೆ ಯಜ್ಞ ಸಂರಕ್ಷಣೆಗಾಗಿ ಹೋಗಿ ಬರುತ್ತೇವೆ. ನೀವು ನಮ್ಮನ್ನು ಪ್ರೀತಿಯಿಂದ ಹಾರೈಸಬೇಕೆಂದು ಬೇಡಿಕೊಳ್ಳುತ್ತೇವೆ. ನಾವಿನ್ನು ಹೊರಡೋಣ. ಧರಣಿಪತಿಗಿಂತೆಂದು ಮಕ್ಕಳ ಹರುಷದಲ್ಲಿ ಕರೆಗೊಂಡು ಮುನಿಯು ಪುರವ ನುಡಿದ ಇದಳವ ಸಿದ್ಧಾಶ್ರಮಕ್ಕೆ ದಾರಿಯಲ್ಲಿ ತರತರದ ಕಲ್ಮುಳ್ಳುಗಳಿಂದಲೇ ಮೆರೆವ ಪಥಕಂಗೊಳಿಸುತ್ತಿರಿ. ಭಾಸ್ಕರ ಕುಲೇಂದ್ರಗಳಿಂದ ವಿಶ್ವಾಮಿತ್ರನೀತರದಿ ನಾವು ಅಯೋಧ್ಯೆಯನ್ನು ಗಮಿಸಿ ರೈಲು ನದಿಯನ್ನು ಉತ್ತರಿಸಿ ಸಿದ್ಧಾಶ್ರಮದ ಮಾರ್ಗವಾಗಿ ಬಂದವರು. ಹಸಿವು ಬಾಯಾರಿಕೆ ಆದರೆ ನನ್ನ ಬಳಿಗೆ, ನಿಮಗೆ ಹಸಿವು ಆಯಾಸವಾಗದ ಹಾಗೆ ಮಂತ್ರವನ್ನು ಉಪದೇಶ ಮಾಡುತ್ತೇನೆ. ನಿಮಗೆ ಹಸಿವು ಬಾಯಾರಿಕೆ ಆಗದ ಹಾಗೆ ಬಲ ಎಂಬ ಮಂತ್ರವನ್ನು ಹಾಗೂ ಆಯಾಸ ಬಳಲಿಕೆ ಆಗದ ಹಾಗೆ ಅತಿಬಲ ಎಂಬ ಮಂತ್ರವನ್ನು ಉಪದೇಶ ಮಾಡುತ್ತೇನೆ. ಹೀಗೆ ಬನ್ನಿ. ರಾಮ 50 ಬೃಹದೃಷ್ಟದತ್ತವಾದಂತಹ ಶರಗಳನ್ನು, ಅದಕ್ಕೆ ಅಧಿದೇವತೆಯಾದ 50 ಮಂತ್ರವನ್ನು ನಿನಗೆ ಉಪದೇಶ ಮಾಡುತ್ತೇವೆ. ಈ ಬಾಣವನ್ನು ನೀನು ಎಲ್ಲಿಗೆ ಗುರಿ ಇಟ್ಟು ಪ್ರಯೋಗ ಮಾಡುತ್ತೀಯೋ ಈ ಶರವು ಅಲ್ಲಿಗೆ ಹೋಗಿ ನಿನ್ನ ನಿಷ್ಠೆಯನ್ನು ಪೂರೈಸಿ ನಂತರ ಸಮುದ್ರದಲ್ಲಿ ಬಿಂದು ಸುದೀರ್ಭೂತವಾಗಿ ನಿನ್ನ ಬತ್ತಳಿಕೆಯನ್ನು ಸೇರುತ್ತದೆ. ನಾವು ಮುಂದೆ ಹೋಗೋಣ. ಮುನಿಪತಿಯ ಅತಿ ಭಯಂಕರವನವಿದಾವುದು. ಆವಾಶ್ರಮವು ಗಮಿಸುವಡ ಅನಿಮಿಷರಿಗಳವಲ್ಲ. ಹೆಸರೇ ನೀ ಮಹಾವನದ ನಾವು ಅದೆಷ್ಟೋ ದೂರ ಸಾಗಿ ಬಂದೆವು. ಆದರೆ ಸುತ್ತಲಿನ ಪರಿಸರವೆಲ್ಲವೂ ಪಾರಗತ್ತಲೆಯಿಂದ ತುಂಬಿದೆ. ಮರಗಿಡಗಳೆಲ್ಲವೂ ಕಪ್ಪು ಬಣ್ಣದಿಂದ ತುಂಬಿದೆ. ಹೆಚ್ಚೇಕೆ ಹರಿಯುವ ನೀರು ಕೂಡ ಕಪ್ಪು ಬಣ್ಣದಿಂದ ತುಂಬಿದೆಯಲ್ಲ, ಇದಕ್ಕೆಲ್ಲ ಕಾರಣವೇನು ಗುರುಗಳೇ? ಇದಕ್ಕೆ ಬಲವಾದ ಕಾರಣ. ಎನೆ ಸುರೇಂದ್ರನು ಪೂರ್ವದಲ್ಲಿ ವೃತ್ರನ ವಿದಾರಿಸಿ ಬಂದು ದಾತಗೆ ಜನಿತ ಕಲ್ಮಶ ದೋಷವಾಗ ಕಲುಷವದನಪಹರಿಸಲ ಖಂಡನನ ಬಳಿಗೆ ಅಜಬಲ್ದು ಗಂಗಾ ಜಲದಲ್ಲಿ ಅಭಿಷೇಕವನ್ನು ಮಾಡಿದನ ಸುರೇಂದ್ರನಿಗೆ. ಬಳಿಕ ಆ
ಜಲವಿಳಿಯಲು ಈ ವನವು ಕಲುಷ ಕಾರಣವಾಯಿತು, ಭಾರಿಯ ಕಳರಿಗೆ ಆಶ್ರಯವಾಯಿತು, ನಮ್ಮ ಆಶ್ರಮಕ್ಕೆ ಹಗೆಯಾಯಿತು, ತರಳರಿರ ಕೇಳಿ ವೃತ್ರಾಸುರನನ್ನು ದೇವೇಂದ್ರನು ಸಂಹರಿಸಿದಾಗ ಆತನಿಗೆ ಬ್ರಹ್ಮಹತ್ಯ ದೋಷ ಬಂದಿದ್ದನು. ಅದನ್ನು ಹೋಗಲಾಡಿಸುವುದಕ್ಕೆ ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿರುವಂತಹ ಸುಧೋದಕವನ್ನು ಬೃಹಸ್ಪತಿ ಆಚಾರ್ಯರಿಗೆ ನೀಡಿದರು. ಆ ಸುಧೋದಕವನ್ನು ದೇವೇಂದ್ರನಿಗೆ ಅಭಿಷೇಕ ಮಾಡಿದಾಗ ಆತನಿಗೆ ತಗುಲಿದಂತಹ ಕಲುಷವೆಲ್ಲವೂ ಈ ಧರೆಗೆ ಇಳಿದುಕೊಂಡು ಈ ಕಾಣುತ್ತಿರುವ ಪ್ರದೇಶದಲ್ಲಿ ಹರಡಿತು. ಹಾಗಾಗಿ ಕಾಣುತ್ತಿರುವಂತಹ ವನಸ್ಪತಿಗಳು ಅಷ್ಟೇಕೆ ಹರಿಯುತ್ತಿರುವಂತಹ ನೀರು ಕೂಡ ಕಪ್ಪು ಕಪ್ಪಾಗಿದೆ. ಅಷ್ಟೇ ಅಲ್ಲದೆ ಈ ಕಾರಣಕ್ಕೆ ಯಾರೂ ಕೂಡ ಬರುವುದಿಲ್ಲ. ಇಲ್ಲಿ ತಾಟಕಿ ಎಂಬಂತಹ ರಾಕ್ಷಸಿಯು ವಾಸವಾಗಿದ್ದಾರೆ. 1000 ಆನೆಗಳ ಬಲವುಳ್ಳವಳು ಆಕೆ. ರಾಮ, ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದಾದರೆ ನಾವಿನ್ನು ಮುಂದೆ ಹೋಗೋಣ. ನರಮೂಗಾಳಿ ಸೋಕಿದ ಬೆಸಸಿ ಬಂದಳು ದುರುಳೆ ಆಟಗಿಯು. ಇರುವಂತಹ ಸ್ಥಳ ತಾಟಕಿ ಎಂದು ಕೇಳಿ ಅದೇನು ದಾಸರದ ಮಾತುಗಳು. ನಾನೇ ನಿಮ್ಮ ಮೂಗಿನ ಒಳ್ಳೆಯಿಂದ ಬಿದ್ದವರೇನು. ತಾಟಕಾದೇವಿ ಎಂದು ಹೇಳಿ ದೇವಿ ಗುಡಿಯಲ್ಲಿ ಈಗ ದೇವಿ ಗುಡಿಯಲ್ಲ. ಹಾಗಾದರೆ ತಾಟಕ ಅಮ್ಮ ಅಂತ ಹೇಳಿ ಅಮ್ಮ ಮಕ್ಕಳಿಗೆ ಅದು ಕಷ್ಟ ಆಗ್ತದ. ಹಾಗಾದರೆ ತಾಟಕ ಅಕ್ಕ ಅಂತ ಹೇಳಿ ಅಕ್ಕ ತಮ್ಮನೇ. ನನ್ನಲ್ಲಿ ಎಷ್ಟು ಸಲುಗೆಯಿಂದ ಮಾತನಾಡುವರು ಯಾರು? ನೀವು ನಮ್ಮವರಲ್ಲವೇ? ನಿಮ್ಮ ಪರಿಚಯ ನನಗೆ ಉಂಟು. ಈಗ ನಿಮ್ಮ ಪರಿಚಯ ನನಗಿದ್ದ ಮೇಲೆ ನನ್ನ ಪರಿಚಯ ನಿಮಗೆ ಬೇಡವೇ? ತಾಟಕಾವರದಲ್ಲಿರುವಂತಹ ತಾಟಕಿ ಎಂಬವಳು ನಾನು ಎಂದಿನಂತೆ ಇನ್ನೂ ಕೂಡ ಈ ವನವನ್ನು ಪ್ರವೇಶ ಮಾಡಿದ್ದೇನೆ. ನಾನು ಈ ವನಕ್ಕೆ ಬಂದ ಮೇಲೆ ಇದಕ್ಕೆ ತಾಟಕಾವನ ಎಂದು ಹೆಸರಾಯಿತು. ನಾನೇನು ಮೂಲತಃ ಇಲ್ಲಿಯವಳಲ್ಲ, ಗಂಧರ್ವ ಕನ್ಯೆ ನಾನು. ಒಂದು ಕಾಲದಲ್ಲೇ ಸುಂದ ಉಪಸುಂದ ಎಂಬ ವೀರಾದಿ ವೀರರಿದ್ದರು. ಅವರಲ್ಲೇ ಸುಂದ ಎಂಬವಳ ಪತ್ನಿ ನಾನು. ಹೀಗೆ
ಭೂಮಿಯಲ್ಲಿ ವಿಹಾರ ಮಾಡಬೇಕೆಂದು ತೀರ್ಮಾನಿಸಿ ಗಂಡನ ಸಹಿತ ಭೂಮಿಯ ಕಡೆಗೆ ಬಂದಿದ್ದ. ಆದರೆ ಏನು ಮಾಡೋಣ? ಭೂಮಿಯಲ್ಲಿ ವಿಹಾರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಗಸ್ತ್ಯನೆಂಬ ಮುನಿಯ ಶಾಪಕ್ಕೊಳಗಾಗಿ ನನ್ನ ಗಂಡನಾದ ಸುಂದ ಅಲ್ಲಿಯೇ ಅಸುನೀಗಿದ. ಒಂಟಿಯಾದ ನಾನು ಬಸುರಿಯಾಗಿ ಇಬ್ಬರು ಮಕ್ಕಳನ್ನು ಪ್ರಸವಿಸಿದೆ. ಮಕ್ಕಳಿಗೆ ಬಾಹು ಮಾರೀಚ ಎಂದು ಹೆಸರಿಟ್ಟೆ. ಮಕ್ಕಳ ಆಟಪಾಠಗಳನ್ನು ನೋಡುತ್ತಾ ಗಂಡನತ್ತ ವಿಚಾರವನ್ನೇ ಮರೆತು ಬಿಟ್ಟೆ. ಮತ್ತೆ ನಾನೇನು ಸಾಮಾನ್ಯದವಳಲ್ಲ. 10,000 ಆನೆಗಳ ಬಲ ನನಗುಂಟು. ನಿಮ್ಮ ಹತ್ರ ಮಾತನಾಡ್ತಾ ಕುಳಿತರೆ ನನ್ನ ಮಕ್ಕಳಿಗೆ ಆಹಾರವನ್ನು ಹುಡುಕುವ ಮಕ್ಕಳಿಗೆ ಆಹಾರವನ್ನು ಹುಡುಕುತ್ತಾ ಮುಂದೆ ಮುಂದೆ ಯಾರದು ಮಕ್ಕಳಿಗಂತ ಹೀಗೆ ಮುಂದೆ ಮುಂದೆ ಸಾಗುತ್ತಾ ಬರುವಾಗ ನಾಸಿಕಕ್ಕೆ ಒಂದು ವಾಸನೆ ಹೊಡೆಯುತ್ತಾ ಉಂಟಲ್ಲ. ಆಹಾ, ಮಾನವರ ಮೈಯಿಂದ ಹೊರಡುವಂತಹ ನನಗಂಧ. ಯಾರು ಬಂದವರು? ನಾನಿರುವಂತಹ ಈ ಘೋರ ಕಾರಣಕ್ಕೆ ಬರಲಿ. ಒಂದು ವೇಳೆ ಅವರು ನನ್ನ ಕೈಗೆ ಸಿಕ್ಕರೆ ಏನು ಮಾಡ್ತಾರೆ ಗೊತ್ತೇ? ಮಾನವರ ಮಾಂಸವು ಬಹಳ ರುಚಿಕರವಂತೆ ಎಂಬುದನ್ನು ಕೇಳಿ ಬರ್ತಿದ್ದೇನೆ. ಒಂದು ವೇಳೆ ಅವರನ್ನ ಕೈಗೆ ಸಿಕ್ಕರೆ ಅವರನ್ನು ಹಿಡಿದು ಕೊಂದು ರಕ್ತವನ್ನು ಕಟಕಟನೆ ಎಂದು ಕುಡಿಯುತ್ತೇನೆ. ಅವರ ಮಾಂಸವನ್ನು ಬೆಂಕಿಯಲ್ಲಿ ಸುಟ್ಟು ಎಲುವನ್ನು ಕಟಕಟ ಎಂದು ಮೇಯುತ್ತೇನೆ. ಅದರಿಂದಲೇ ಬರುವ ಎಣ್ಣೆಯಿಂದ ಕಾಯಿಸಿ ತಿನ್ನುತ್ತೇನೆ. ಆದ್ದರಿಂದ ಬಂದಿದೆ, ಬಂದಿದೆ. ಅದೇನು ಬೊಬ್ಬೆ ಗೆಲ್ತಿದೆಯಲ್ಲ? ನನಗೆ ಮೊದಲೇ ಹೇಳಿದಂತೆ ಇಲ್ಲಿ ಕಾಟಕಿ ಎಂಬಂತಹ ರಾಕ್ಷಸಿಯು ವಾಸ ಇದ್ದಾಳೆ.
ನಾನು ಕೊಂದು ಬಿಡುತ್ತೇನೆ. ಕೊಲ್ಲಬಹುದೇನಯ್ಯ ಈ ಹೆಣ್ಣು ಪ್ರಾಣಿಯ ಮೌನಿ ಪೂರ್ವದಳು ಮೃತ್ಯುವನು ಶಿವಕುಲವ ಸಮಯದಳು ಗರ್ವದೇವರ ಅವಲೆ ಎಂದಳು ಇದನಿಯೇ ರಾಮೋ ನೀ ಊರ್ವಿ ಭಾರಾಪಹರಕನಲ್ಲವೇ ಬರಿದೆ ಸಂಕೋಚವಂತಳದೆ ತರ್ವಿಕೊಂಡೈತ ಕರಾಳ ಮುಖಿಯಂ ಕೊಂದು ನಿರ್ವಹಿಸುವುದು ಅಂಜದಿರು ಇದರಿಂದ ಪಾತಕಂ ಸರ್ವಥಾ ನಿನಗಿಲ್ಲವೆನಲು ರಾಮ ನಿನಗೆ ಅನುಮಾನವು ಈ ಹಿಂದೆ ಮೃಗಂಡು ಮುನಿಯ ಮಗನಾದಂತಹ ಮಾರ್ಕಂಡೇಯನನ್ನು ಕರೆಯಬಹುದ ಮೃತ್ಯುವನ್ನು ಶಿವ ಕೊಂದಿದ್ದಾನೆ. ಆ ಬಳಿಕ ಆಕೆ ಬದುಕಿದಳು. ಆ ವಿಚಾರ ಬಿಡೋಣ. ಹಿಂದೆ ಖ್ಯಾತಿ ಹಿಂದೆ ಪರಶುರಾಮನು ತನ್ನ ತಾಯಿಯಾದಂತಹ ರೇಣುಕೆಯನ್ನು ಸಂಹರಿಸಲಿಲ್ಲವೇ? ಹಾಗಾಗಿ ಲೋಕಕಂಟಕಿಯಾದ ಈಕೆಯನ್ನು ನೀನು ಸಂಹರಿಸಲಿಲ್ಲ. ನಿನಗೆ ಶ್ರೀಹತ್ಯೆ ದೋಷವು ಬರುವುದಿಲ್ಲ. ಹಾಗಾಗಿ ನೀನು ಈಕೆಯನ್ನು ಕೊಲ್ಲಬಹುದು.
ಒಂದು ಸಿಕ್ಕಿದೆ. ಎಲ್ಲ ಚಿಕ್ಕ ಚಿಕ್ಕ ಬೋರಲಿ ಅಬ್ಬಾ ನಿಮ್ಮ ನಾನಿರುವಂತಹ ಈ ಘೋರ ಕಾರಣಕ್ಕೆ ಬಂದಿದ್ದೀರಂದ್ರೆ ನಿಮ್ಮ ಅಹಂಕಾರವೋ ಅಥವಾ ದುಸ್ಸಾಹಸವೋ ಎಂದು ನನಗೆ ತಿಳಿಯುತ್ತೆ. ಅದರಲ್ಲೂ ಈ ಮುಗಿಯನನ್ನು ಕೂಡಿಕೊಂಡು ಬಂದಿದ್ದೀರ. ಮೊದಲು ಅವನನ್ನು ಕೊಂದು ಬಳಿಕ ನಿಮ್ಮನ್ನು ತಿನ್ನುತ್ತೇವೆ. ಆದರೆ ಅದಕ್ಕಿಂತ ಮುಂಚೆ ಯಾರು ಯಾತಕ್ಕಾಗಿ ಬಂದಿರಿ ಎಲ್ಲ ಹೇಳಿ. ನೀನು ನಾವು ಮಾಡುವಂತ ಯಜ್ಞವನ್ನು ಹಾಳು ಮಾಡಿ ಲೋಕಕ್ಕೆ ಕಂಟಕ ಪ್ರಾಯಳಾಗಿದ್ದೀಯ. ಹಾಗಾಗಿ ನಿನ್ನನ್ನು ಕೊಂದು ಈ ಪವಿತ್ರ ಈ ಮುಚ್ಚಬಾಯ್ ನಾನೇನು ಸಾಮಾನ್ಯದವಳದ್ದು ತಿಳಿದಿದ್ದೀರಾ? ನನ್ನ ಎದುರಲ್ಲೇ ಮಾನವರು ಬಿಡು ಕಾಡಿನ ರಾಜರಾದಂತ ಕೇತರಿಯೇ ನಿಲ್ಲುವುದಿಲ್ಲ. ಅದರಲ್ಲೇ ನಿಮ್ಮನ್ನು ಬಿಟ್ಟೆ ಪುಣ್ಯನಾಗಿದ್ದರೆ ನಾನು ಸಾಧಕೀಯ ಅಲ್ಲ. ಇಲ್ಲಿರುವಂತಹ ಸಜ್ಜನರನ್ನು ಬೀಳಿಸಿ ಯಜ್ಞವನ್ನು ಹಾಳು ಮಾಡಿ ಅಹಂಕಾರದಿಂದ ಮೆರೆಯಾಡಿದ್ದನ್ನು ನಾನು ಸಂಹಾರ ಮಾಡಿದ್ದರೆ ಗುರು ವಿಶ್ವಾಮಿತ್ರ ಶಿಷ್ಯ ಅಲ್ಲ. ಲೋಕಕಂಟಕಿಯಾದಂತಹ ತಾಟಕಿಯನ್ನು ಸಂಹರಿಸಿದ್ದಾಯಿತು. ಇನ್ನು ಇಲ್ಲೇ ವಾಸವಾಗಿರುವಂತಹ ಅವಳ ಮಕ್ಕಳಾದಂತಹ ವಾರಿಕ ಸುಬಾಹು ಬಂದೇ ಬರುತ್ತಾರೆ. ಅವರ ನಿರೀಕ್ಷೆಯಲ್ಲಿರೋಣ. ಆಗದು ಮುನಿಗಳ ಸಗುವ ಜಾಗ ಕೆಡಿಸುತ್ತ
Thank you.
ತಮ್ಮ ಶಿವನೇ, ಅಯ್ಯೋ ಏನು ಮಾಡಿದ ಶಿವನೇ? ಅಣ್ಣ ಬಿಡಬಾರದು. ಬಳಿ ಬಳಿ ಸೋಮಾಸ ಮುನಿ. ತಾಯಿಯ ಸಾವಿಗೆ ಕಾರಣರಾದಂತಹ ಇಬ್ಬರು ಮಕ್ಕಳನ್ನು, ಅವರ ಜೊತೆ ಕೂಡಿಕೊಂಡು ಬಂದಂತಹ ಬಡ ಮುನಿಯನ್ನು ಹೀಗೆ ಬಿಡಬಾರದು, ಹೀಗೆ ಬಿಡಬಾರದು. ಹೌದು ಅಣ್ಣ, ಅವರನ್ನು ಕೊಂದು ಬಿಡೋಣ, ಕೊಂದು ಬಿಡೋಣ. ಅಕ್ರಮವಾಗಿ ನಮ್ಮ ಪ್ರದೇಶಕ್ಕೆ ಬಂದು ತಾಯಿಯಾದ ತಾಟಕಿಯನ್ನು ಸಂಹಾರ ಮಾಡಿದಲ್ವಾ? ಯಾಕೆ ಹೇಳು? ನಿನ್ನ ತಾಯಿ ತಾಟಕಿಯು ಮಾಡಬಾರದ ಅನ್ಯಾಯಗಳನ್ನು ಮಾಡಿದ್ದ, ಹಾಗಾಗಿ ಅವಳನ್ನು ಕೊಂದೆವು. ಅಹಂಕಾರದ ಮಾತುಗಳನ್ನು ಸಾಕು ಮಾಡು. ನಿನ್ನನ್ನು ಕೊಂದು ಮಣಿದಂತ ನಮ್ಮ ತಾಯಿಗೆ ರಕ್ತವನ್ನು ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು
ಅರಣ್ಯಕ್ಕೆ ಅನುಮತಿ ಇಲ್ಲದೆ ಬಂದುದು ಮಾತ್ರವಲ್ಲದೆ ನಮ್ಮದಾದಂತಹ ನಾಯಿ ಸಾವಿಗೆ ಕಾರಣರಾದೆಯಲ್ಲ. ಯಾರು ನೀನು? ಯಾಕೆ ಬಂದೆ? ಹೇಳು ಬೇಗ. ಲೋಕದ ಉದ್ಧಾರಕ್ಕಾಗಿ ಮುನಿಗಳೆಲ್ಲರೂ ಯಜ್ಞ ಮಾಡಿದ್ದಾರೆ. ಅದನ್ನೆಲ್ಲ ಹಾಳು ಮಾಡಿ ಮೆರಗ್ತಿರುವ ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಏನು ಮಾಡ್ತೀಯ? ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಜೊತೆಯಲ್ಲಿ ಬಂದಿದ್ದಾನಲ್ಲ ಗಡ್ಡ ಬಿಟ್ಟ ಸನ್ಯಾಸಿ, ಅವರನ್ನು ಕೊಂದು ನಮ್ಮ ತಾಯಿಯ ಸಾವಿಗೆ ಶಾಂತಿಯನ್ನು ಪಡೆದಿದ್ದರೆ ನಾನು ಮಾರೀಚನೇ ಅಲ್ಲ ಬಾ ಮುಂದೆ. ಆ ಬಾಲಕನು ಸಾಮಾನ್ಯದವನಲ್ಲ. ಆತನ ಬಾಳದ ರುಚಿಯನ್ನು ನಾನು ಸಹಿಸಲಾರೆ. ಏನಾದರೂ ಉಪಾಯ ಮಾಡಬೇಕು, ನಡೆಯುತ್ತೇನೆ. ಜಯ 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 ರಾಘವ ದಯಾನಿಧಿ, ಜಯ 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 ರಾಘವ. ಅಗಣಿತ ವಿಕ್ರಮ ಅನುಪಮ ಚಾರಿತ್ರ ಜಗತಿ ವಲ್ಲಭನೆ ಸಕಲ ರಕ್ಷಾಮಣಿಯೇ. ಜಯ 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 ರಾಘವ ರಾಮ ರಾಮ ಜಯ ಜಯ ರಾಮ, ನನ್ನ ಜೀವ ಬಿಡು, ನನ್ನ ಜೀವ ಬಿಡು, ರಾಮ ರಾಮ. ರಾಮನಂತವರೇ, ನೀವು ಚಿಂತೆಯನ್ನು ಬಿಡಿ, ನಿಮ್ಮನ್ನು ನಾನು ರಕ್ಷಣೆ ಮಾಡುತ್ತೇನೆ. ಗುರುಗಳೇ, ಈತನು ನಿಜವಾದ ಭ್ರಮಣನು. ಮಾರೀಚನೇ ಭ್ರಮಣನಾಗಿ ಬಂದವನಿಗೆ. ಹಾಗಾಗಿ ವಾಯುವಾಸ್ತ್ರವನ್ನು ಪ್ರಯೋಗಿಸಿ ಈತನನ್ನು ಮುದದಾಚೆ ಮಾಡಿಕೊಟ್ಟಿದೆ. ಆಗುವುದು. ಗುರುಗಳೇ, ಲೋಕಕಂಟಕರಾದಂತಹ ಅಂತರ ನಾಶವಾಯಿತು. ಇನ್ನು ಪ್ರತಿಯೊಬ್ಬರೂ ನೆಮ್ಮದಿಯಾಗಿ ಬಾಳಬಹುದು. ಆದ್ದರಿಂದ ನಾವಿನ್ನು ಅಯೋಧ್ಯೆಯಕ್ಕೆ ತೆರಳೋಣ. ಓಂ ಶ್ರೀ ಗುರುದೇವ ದತ್ತಾಯ ನಮಃ.
ಯಕ್ಷಗಾನ ಅರ್ಧೊಡೆ ಉಂಡು ಸಂಪೂರ್ಣ ಆತಜಿ ಅಂಡ ಈ ಪೊರ್ತುಡು ಈ ಕಾರ್ಯಕ್ರಮ ಉದೀಪ ನಡೆದು ನನ್ನ ಮುಗಿತಲ ಮುಟ್ಟ ಯಶಸ್ವಿ ಆವುಡ ಬಂಡ ಉದಕ್ಕೆ ಏರೇರು ಸಹಕಾರ ಕೊಡ್ತೀರ ಕರೆಗೆ ಸೊಲ್ಮೈಲ ಸಂದಾಯಿತ ಮಲ್ಪನು ದತ್ತ ಮಂದಿರ ನೆಲ್ಲಿಕಟ್ಟೆ ಉದತ್ತ ಒಂಜಿ ಕರ್ತವ್ಯ ಒಂಜಿ ಜವಾಬ್ದಾರಿ ಈ ಪೊರ್ತುಡು ಇನ್ನಿತ ದಿನ ಶ್ರೀ ದತ್ತ ಮಂದಿರ ನೆಲ್ಲಿಕಟ್ಟೆ ಹಿರ್ಗಾನ ಕಾರ್ಕಳ ತಾಲೂಕು ಉದತ್ತ 25ನೇ ವರ್ಷದ ಬೊಳ್ಳಿ ಪರ್ಬದ ತುಳುನಾಡ ಕೃಷಿ ಮೇಳ ನೆರವೇರೊಂದುಂಡು ಇತ್ಯಾತೆ ಅರ್ಧ ಯಜ್ಞ ಸಂರಕ್ಷಣೆ ಪನ್ಪುನ ಪ್ರಸಂಗ ಅವೊಂದುಂಡು ಒಂದೆರಡು ಬಕ್ಕ ಪಿಂಗಾರ ಕಲಾವಿದರ ಬೆದ್ರ ಮೊಗಲೆಡ್ದು ಓಂಕಾರ ನಾಟಕ ಆವರವುಂಡು ಈಗಲ್ಲ ಮಾತೇರ್ನ ಸಹಕಾರ ಒಂದೇಕ ಬೋರ್ಡು ಇನ್ನಿತ ದಿನ ನಮಕ್ ಸಹಕಾರ ಕೊರ್ತಿನ ಸಹಭಾಗಿ ಸಂಘಟನೆ ನೆನಪು ಮಲ್ಪುನ ಚಿತ್ತಿ ಒಂಜಿ ಪೊರ್ತು ಸುರುಕಾದು ರೋಟರಿ ಕ್ಲಬ್ ಕಾರ್ಕಳ ಮೊಗಲಿಗೆ ಶ್ರೀ ದತ್ತಾನಂದಿರ ನೆಲ್ಲಿಕಟ್ಟೆ ಒಂದದ ಪರವಾದ ಸೊಲ್ಮೇಲನ್ನು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಕಾರ್ಕಳ ರಾಕ್ ಸಿಟಿ ರೋಟರಿ ಕ್ಲಬ್ ಮೊಗುಲ್ಲ ಇನಿತ ಈ ತುಳುನಾಡ ಕೃಷಿ ಮೇಲಾದಾದ ಉಂಡು ಐಕ್ ಸಹಕಾರ ಸಂಘಟನೆ ಉಂಡು ಸೊ ಮೊಗಲಿಗಳ ಇಂಕುಲು ದತ್ತಾಮಂದಿರ ನೆಲ್ಲಿಕಟ್ಟೆ ಒಂದದ ಪರವಾದ ಸೊಲ್ಮೇಲನ್ನು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ನನೊಂಜಿ ಎಂಕಲ್ನೊಟ್ಟು ಸಹಭಾಗಿ ಸಂಘಟನೆ ಇಪ್ಪುನು JCI ಕಾರ್ಕಳ ಮೊಗುಲ್ಲ ಇಂಕಲಿಗೆ ದುಂಬುಡು ದಿಂಚಿ ಬಾರಿ ಸಹಕಾರ ಕೊಡ್ತಿನಗಲು ಮೊಗಲೆಲ್ಲ ಈ ಪೊರ್ತುಡು ಎಂಕುಲು ಸೊಲ್ಮೇಲ ಸಂದಾಯಿತ ಮಲ್ಪನ ಒಂದು ಎಂಕಲ್ನ ಜವಾಬ್ದಾರಿ ಬಕೊಂಜಿ ಕರ್ತವ್ಯ ಮೊಗಲಿಗ್ಲ ಎಂಕುಲು ತುಂಬುರು ದಯಾಡ್ದು ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಇನ್ನಿತದ ತುಳುನಾಡ ಕೃಷಿ ಮೇಳಗ್ ಕಾರ್ಕಳ ಟೈಗರ್ಸ್ ಮೊಗಲ್ನಲ ಸಹಕಾರ ಬಾರಿ ಮಲ್ಲ ಕೊಡುಗೆ ಮೊಗಲಿಗ್ಲ ಈ ಪೊರ್ತುಡು ಎಂಕುಲು ಸೊಲ್ಮೇಲು ಸಂದಾಯಿತ ಮಲ್ಪನು ಈಗಲ ಕರ್ತವ್ಯ ಅಂಚನೆ ಎಕ್ಸಲೆನ್ಸ್ ಪ್ರೊಫೆಷನಲ್ ಡಿಗ್ರಿ ಕಾಲೇಜ್ ಕಾರ್ಕಳ ಮೊಗುಲ್ಲ ಎಂಕಲಿಗೆ ಸಹಕಾರ ಕೊರ್ತಿನಗಲು ಅಗಲೆಗ್ಲ ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಇನ್ನಿತ ತುಳುನಾಡ ಕೃಷಿ ಮೇಳಾಗ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂಧು ಬಕ ಸ್ವಸಹಾಯ ಎ ಬಕ ಬಿ ಒಕ್ಕೂಟ ಹಿರ್ಗಾನ ಮೊಗುಲ್ಲ ಸಹಕಾರ ಕೊಡ್ತೀರಿ ಮೊಗಲೇಗಿಲ್ಲ ಈ ಪುರ್ತುಡು ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಬಕ ಒಡಿಯೂರು ಗುರುದೇವ ಸೇವಾ ಬಳಗ ಹಿರ್ಗಾನ ಮೊಗಲ್ನ ಸಹಕಾರಲ ಬಾರಿ ಮಲ್ಲ ಎಂಕಲಿಗೆ ಸೊ ಅಗಲೆಗಿಲ್ಲ ತುಂಬುರು ದಯಡು ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಜೈ ತುಳುನಾಡು ಕಾರ್ಲ ಎಗ್ಗೆ ಮೊಗಲ್ನ ಸಹಕಾರ ಎಂಕಲಿಗೆ ಬಾರಿ ಮಲ್ಲ ಕೊಡುಗೆ ಮೊಗಲಿನ ಈ ಪೊರ್ತುಡು ನೆನಪುನು ಎಂಕಲ್ನ ಒಂಜಿ ಕರ್ತವ್ಯ ಮೊಗಲಿಗೆಲ್ಲ ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಕೃಷಿ ಬಕ ತೋಟಗಾರಿ ಇಲಾಖೆ ಕಾರ್ಲ ಮೊಗಲ್ನ ಸಹಭಾಗಿ ಸಂಘಟನೆ ಎಂಕಲ್ನ ಇನಿ ಈ ಲೇಸ್ ಎಡ್ಡೆ ರೀತಿ ಆವೊಂದುಂಡು ಮೊಗಲಿಗೆಲ್ಲ ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಶ್ರೀ ಗುರುದೇವ ಗುರು ರಾಘವೇಂದ್ರ ಭಜನಾ ಮಂಡಳಿ ಪೆಲತ್ತಿಜೆ ಮೊಗುಲ್ಲ ಒಂಜಿ ಸಹಭಾಗಿ ಸಂಘಟನೆ ಮೊಗಲೆಗ್ಲ ಈ ಪೊರ್ತುಡು ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂಡಳಿ ವಿಠೋಬ ನಗರ ಹಿರ್ಗಾನ ಮೊಗಲೆಗ್ಲ ಈ ಪೊರ್ತುಡು ತುಳು ಶ್ರೀ ದತ್ತಾಮಂದಿರ ನೆಲ್ಲಿಕಟ್ಟೆ ಒಂದದ ಪರೆ ಅದು ಸೊಲ್ಮೇಲನ್ನು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಶ್ರೀ ಆದಿಶಕ್ತಿ ಮಹಿಳಾ ಭಜನಾ ಮಂಡಳಿ ಲಕ್ಷ್ಮೀಪುರ ಮೊಗುಲ್ಲ ಎಂಕಲ್ನ ಸಹಭಾಗಿ ಸಂಘಟನೆ ಒಂಜಾದು ಉಲ್ಲೇರು ಮೊಗಲೆಗ್ಲ ಈ ಪೊರ್ತುಡು ಸೊಲ್ಮೇಲು ಸಂದಾಯಿತ ಮಲ್ಪುನ ಕರ್ತವ್ಯ ಎಂಕಲ್ನ ಅಂಚನೆ ಹಾಡಿಗರಡಿ ಶ್ರೀ ಮಹೇಂದಾಲ ದೇವಿ ಭಜನಾ ಮಂಡಳಿ ಹಿರ್ಗಾನ ಮೊಗುಲ್ಲ ಬಾರಿ ಮಲ್ಲ ಸಹಕಾರ ಕೊರ್ತಿನ ಸಹಭಾಗಿ ಸಂಘಟನೆ ಅಗಲೆಗ್ಲ ಎಂಕುಲು ತುಂಬುರು ದಯಡು ಸೊಲ್ಮೇಲನ್ನು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಶ್ರೀ ವಿಷ್ಣುಮೂರ್ತಿ ಮಹಿಳಾ ಬಕ ಪುರುಷ ಭಜನಾ ಮಂಡಳಿ ಚಿಕ್ಕಲ್ಬೆಟ್ಟು ಮೊಗುಲ್ಲ ಸಹಭಾಗಿ ಸಂಘಟನೆಯಾದ ಎಂಕಲ್ನೊಟ್ಟು ಉಲ್ಲೇರೆ ಮೊಗಲೆಗ್ಲ ಶ್ರೀ ದತ್ತಾಮಂದಿರ ನೆಲ್ಲಿಕಟ್ಟೆ ಒಂದೇ ಪರವಾದ ಸೊಲ್ಮೇಲನ್ನು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಶ್ರೀ ಕುಂದೇಶ್ವರ ಭಜನಾ ಮಂಡಳಿ ಬಕ ಕ್ರಿಕೆಟರ್ ಶ್ರೀ ಕ್ಷೇತ್ರ ಕುಂದೇಶ್ವರ ಹಿರ್ಗಾನ ಮೊಗುಲ್ಲ ಎಂಕಲ ಸಹಭಾಗಿ ಸಂಘಟನೆ ಮೊಗಲೆಗ್ಲ ಈ ಪೊರ್ತುಡು ನೆನಪುನು ಎಂಕಲ್ನ ಕರ್ತವ್ಯ ಬಕ ಒಂಜಿ ಜವಾಬ್ದಾರಿ ಮೊಗಲೆಗ್ಲ ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಶ್ರೀ ವ್ಯಾಘ್ರ ಚಾಮುಂಡಿ ಭಜನಾ ಮಂಡಳಿ ಶಿವನಗರ ಹಿರ್ಗಾನ ಮೊಗಲೆಗ್ಲ ಈ ಪೊರ್ತುಡು ಎಂಕಲು ತುಂಬುರು ದಯಡು ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಶ್ರೀನಿವಾಸ ಭಜನಾ ಮಂಡಳಿ ಶ್ರೀ ಕ್ಷೇತ್ರ ಕಾನಂಗಿ ಮೊಗುಲ್ಲ ಒಂಜಿ ಸಹಭಾಗಿ ಸಂಘಟನೆಯಾದ ಎಂಕಲ್ನೊಟ್ಟು ಉಲ್ಲೇರು ಮೊಗಲೆಗ್ಲ ಈ ಪೊರ್ತುಡು ಈ ಲೇಸಿದ ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಕುಕ್ಕುದಗಟ್ಟೆ ಕ್ರಿಕೆಟರ್ಸ್ ಫ್ರೆಂಡ್ಸ್ ಕುಕ್ಕುದಗಟ್ಟೆ ಮೊಗುಲ್ಲ ಎಂಕಲ್ನ ಸಹಭಾಗಿ ಸಂಘಟನೆ ಮೊಗಲೆಗ್ಲ ಈ ಪೊರ್ತುಡು ಸೊಲ್ಮೇಲು ಸಂದಾಯಿತ ಮಲ್ತೊಂದುಲ್ಲ ನೆಲ್ಲಿಕಟ್ಟೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ನೆಲ್ಲಿಕಟ್ಟೆ ಮೊಗುಲ್ಲ ಎಂಕಲ್ನ ಸಹಭಾಗಿ ಸಂಘಟನೆ ಮೊಗಲಿಗೆ ಶ್ರೀ ದತ್ತಾಮಂದಿರ ನೆಲ್ಲಿಕಟ್ಟೆ ಒಂದದ ಪರವಾದ ತುಂಬುರ ದಯದ ಸೊಲ್ಮೇಲನ್ನು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ನಡಿಮಾರ್ ಕಟ್ಟೆ ಮೊಗುಲ್ಲ ಎಂಕಲ್ನ ಸಹಭಾಗಿ ಸಂಘಟನೆ ಮೊಗಲೆಗ್ಲ ಈ ಪೊರ್ತುಡು ಈ ಲೇಸಿಡು ಸೊಲ್ಮೇಲನ್ನು ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ದರ್ಕಾಸ್ ಫ್ರೆಂಡ್ಸ್ ಕ್ಲಬ್ ಕಾಡು ಕುಮೇರ್ ಮೊಗುಲ್ಲ ಎಂಕಲ್ನ ಸಹಭಾಗಿ ಸಂಘಟನೆ
ಮೊಗಲೆಗಳ ಶ್ರೀ ದತ್ತಾಮಂದಿರ ನೆಲ್ಲಿಕಟ್ಟೆ ಉದೆತ ಆಶ್ರಯುಡು ನಡೆದಿನ ತುಳುನಾಡ ಕೃಷಿ ಮೇಳದ ಲೇಸಿಡ್ ಸೊಲ್ಮೇಲ್ನು ಸಂದಾಯಿತ ಮಲ್ತೊಂದಿಲ್ಲ. ವೀರಮಾರುತಿ ಫ್ರೆಂಡ್ಸ್ ಚಿಕ್ಕಲ್ಬೆಟ್ಟು ಮುಗುಲ್ಲ ಎಂಕಲ್ನ ಸಹಭಾಗಿ ಸಂಘಟನೆ ಮುಗಲೆಗಳ ಈ ಪೊರ್ತುಡು ತುಂಬುರು ದಯಾಡು ಪ್ರೀತಿಡು ಮೋಕಿಡು ಎಂಕಲು ಸೊಲ್ಮೇಲ್ನು ಸಂದಾಯಿತ ಮಲ್ತೊಂದಿಲ್ಲ. ಅಂಚನೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮೂರೂರು ಹಿರ್ಗಾನ ಮುಗುಲ್ಲ ಎಂಕಲ್ನ ಸಹಭಾಗಿ ಸಂಘಟನೆ ಮೊಗಲೆಲ್ಲ ಈ ಪೊರ್ತುಡು ಬಾರಿ ಮಾನಾದಿಗಡೆ ಮೋಕಿಡು ಎಂಕಲು ಸೊಲ್ಮೇಲ್ನು ಸಂದಾಯಿತ ಮಲ್ತೊಂದಿಲ್ಲ. ಅಂಚನೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಿರ್ಗಾನ ಎಂಕಲ್ನ ಸಹಭಾಗಿ ಸಂಘಟನೆ ಮೊಗಲೆಗಳ ಈ ಪೊರ್ತುಡು ಈ ಲೇಸಿಡ್ ಸೊಲ್ಮೇಲ್ನು ಸಂದಾಯಿತ ಮಲ್ತೊಂದಿಲ್ಲ. ಅಂಚನೆ ರಿಕ್ಷಾ ಬಕ ಟೆಂಪೋ ಚಾಲಕ ಮಾಲಕೇರಿ ಹಿರ್ಗಾನ ಮೊಗಲ್ನ ಸಹಕಾರ ಎಂಕಲೆ ದುಂಬುಡು ದಿಂಚಿ ಉಂಡು ಈ ಲೇಸಿಡ್ ಮೊಗಲಿಗೆ ಸೊಲ್ಮೇಲು ಸಂದಾಯಿತ ಮಲ್ಪುನ ಎಂಕಲ್ನ ಜವಾಬ್ದಾರಿ ಬಕೊಂಚ ಕರ್ತವ್ಯ. ಶ್ರೀ ಶಿವಭಕ್ತ ಭಜನಾ ಮಂಡಳಿ ದಾನಶಾಲೆ ಕಾರ್ಗಳ ಎಂಕಲ್ನ ದುಂಬುಡಿಂಚಿ ಪುನಃ ಸಹಭಾಗಿ ಸಂಘಟನೆ ಮೊಗಲೆಗಳ ಈ ಪೊರ್ತುಡು ಎಂಕಲು ಸೊಲ್ಮೇಲ್ನು ಸಂದಾಯಿತ ಮಲ್ತೊಂದಿಲ್ಲ. ಅಂಚನೆ ಮಾಧ್ಯಮ ಮಿತ್ರರು ತುಳುನಾಡ ವಾರ್ತೆ ಮುಗುಲ್ಲ ಎಂಕಲ ಸಹಭಾಗಿ ಸಂಘಟನೆ ಮೊಗಲೆಲ್ಲ ಈ ಪೊರ್ತುಡು ಈ ಲೇಸಿಡ್ ಸೊಲ್ಮೇಲು ಸಂದಾಯಿತ ಮಲ್ಪುನು ಎಂಕಲ್ನ ಒಂಜಿ ಕರ್ತವ್ಯ. ನನ ಎಕಡೆ ತುಳುನಾಡ ಕೃಷಿ ಮೇಳದ ಆಯ್ನ ಗೊಬ್ಬುದ ರಿಸಲ್ಟ್ ಪಂಡ್ರೆ ಒಳ್ಳೆಯನೆ ಎಕಡೆ ಗುಂಡು ಕಲ್ಲು ದೆರ್ಪುನ ಸ್ಪರ್ಧೆಡು ಹೈಸ್ಕೂಲು ವಿಭಾಗಡ್ ಪ್ರಥಮ ಸ್ಥಾನ ಪಡೆಯಿನ ಆಶ್ಲೇಷ್ ಮೇರು ಮಿತ್ತ ಚಾವಡಿಗೆ ಬರೋಡು ಇತ್ತೆರಡ ಮೂಲೆ ಆಶ್ಲೇಷ್ ಮೇರು ಇತ್ತಂಡ ಮಿತ್ತ ಚಾವಡಿ ಬರೋ ಆರನ ಪರವಾದಿ ಏರಾಣಲ್ಲಿ ಎತ್ತು ನೋಡು ಅಂಕಿತ್ ಆರನ ಪರವಾದ ಮಲ್ಲೆಜಿ ದ್ವಿತೀಯ ಸ್ಥಾನ ಪಡೆಯಿನ ಸುಜಿತ್ ಮೂಲು ಇತ್ತೆರಡ ಮಿತ್ತ ಚಾವಡಿಗೆ ಬರೋಡು ಸುಜಿತ್ ಮೇರೆ ಇತ್ತಂಡ ಮೇರೆ ಅಂಕಿತ್ ಕಡಂಬ ಮೇರೆ ಸ್ಮರಣಿಕೆನ್ ಕೊರಡು ಅಂಕಿತ್ ಕಡಂಬ ದ್ವಿತೀಯ ಸ್ಥಾನ ಪಡೆಯಿನ ಅಂಕಿತ್ ಕಡಂಬ ಮೇರೆ ಮೇರೆ ಸ್ಮರಣಿಕೆನ್ ಕೊರ್ದು ಗೌರವಿಸವಡು. ಒಂಜಿ ಸ್ಪರ್ಧೆಗೆ ಪ್ರೋತ್ಸಾಹ ಪಡಂಡ ನಮ್ಮನ್ನ ಕೈತಾಟಿ ಬಾರಿ ಮುಖ್ಯಗೆ ಕುಲ್ದಿನಗಳು ಮಾತೇರ್ಲ ಬಾರಿ ಮಲ್ಲ ಕೈತಾಟಿದ ಮುಖೇನ ಆ ಒಂಜಿ ಪ್ರತಿಭೆಯನ್ನು ಗೌರವಿಸಾಡ್ ಬಂದ. ಅಂಚನೆ ಪುರುಷ ವಿಭಾಗಡು ಕಾಲೇಜು ವಿಭಾಗಡು ಪ್ರಥಮ ಸ್ಥಾನ ಪಡೆಯಿನಾರ್ ಚಿರಾಗ್ ಮೇರೆ ಇತ್ತೆರಡ ಮಿತ್ತ ಚಾವಡಿಗೆ ಬರಡು ಚಿರಾಗ್ ದ್ವಿತೀಯ ಸ್ಥಾನ ಪಡೆಯಿನಾರ್ ಸುಮಿತ್ ಇತ್ತುಂಡ ಮಿತ್ತ ಚಾವಡಿಗೆ ಬರಡು. ನನ್ನದೊಂಬುದ ಹಗ್ಗ ಜಗ್ಗಾಟ ಕಿರಿಯ ವಿಭಾಗಡು ಆಶ್ಲೇಷ್ ಬಕ್ಕ ಟೀಮ್ ಉಲ್ಲೆರ ಆಶ್ಲೇಷ್ ಬಕ್ಕ ಟೀಮ್ ಮಿತ್ತರ್ಮೆ ಬರಡು. ಆಶ್ಲೇಷ್ ಬಕ್ಕ ತಂಡ ಮೇರೆಗೆ ನಮ್ಮನ ಆನಂದ ಪೂಜಾರಿ ಮೊಗಲು ಮೇರೆ ಸ್ಮರಣಿಕೆನ್ ಕೊರಡು ಆನಂದ ಪೂಜಾರಿ ಮೇರೆ ಇತ್ತೆರಡ ಮುಲ್ಪ ಆಶ್ಲೇಷ್ ಬಕ್ಕ ತಂಡ ದಯದಿದೆ ಆಯ್ನಾತು ಬೇಗ ಬರಡು ನಮಗೆ ದುಂಬುದಾನನ ಕಾರ್ಯಕ್ರಮಲು ಮುಂದುವರಿಸವಡು. ಆನಂದ ಪೂಜಾರಿ ಮೇರೆ ಮಿತ್ತ ಚಾವಡಿಗೆ ಬರ್ತದೆ ಈ ಪ್ರತಿಭೆಯನ್ನು ಗೌರವಿಸವಡು. ಕುಲ್ದಿನಗುಲು ಕೈತಾಟಿದ ಮುಖೇನ ಪ್ರತಿಭೆಯನ್ನು ಗೌರವಿಸೋಡು. ಅಂಚನೆ ದ್ವಿತೀಯ ಸ್ಥಾನ ಪಡೆಯಿನ ಆನಂದ ಪೂಜಾರಿ ಚೂರ್ಲು ದ್ವಿತೀಯ ಸ್ಥಾನ ಪಡೆಯಿನ ಅದ್ವೈತ್ ಬಕ ತಂಡ ಉಲ್ಲೆರ ಒರಿಗೆ ಉಲ್ಲೆರ ಇರುವತ್ತೈದು ವರ್ಷದ ಬೊಳ್ಳಿ ಪರ್ಬಡು 25ನೇ ವರ್ಷೋಡ್ದಿಂಚಿ ನಡತು ಬತ್ತಿನ ಈ ದತ್ತಾ ಮಂದಿರದ ಒಂಜಿ ಗಂಡು ಕಲೆ ಅವೇ ದತ್ತ ಯಕ್ಷಗಾನ ಕಲಾ ಮಂಡಳಿ
ಒಂದು ಗಂಡು ಕಲೆ ದಾಯಗ ಬಂಡ ಒಂದೆಟ್ಟು ನಾನಾ ರೀತಿತ ನವರಸಲು ಉಲ್ಲ ನಾನಾ ರೀತಿತ ವೇಷಭೂಷಣಲು ಉಲ್ಲ ಒರಿ ಕಲಾವಿದಾಗ ಒಂಜಿ ಚಪ್ಪಾಳೆ ದಾದ ಉಂಡು ಅವೇ ಬಾರಿ ಮಲ್ಲ ಕಾಣಿಕೆ ಉಂದೆತವರಿ ಯಾನ್ಲವರಿ ಕಲಾವಿದೆ ಅದು ಇಂಕ ಬಾರಿ ಪೆರ್ಮೆ ಒಂದುಂಡು ಈ ಮೂಲಿಪ್ಪರೆ ಉದೆತ ಕೇಂದ್ರ ಬಿಂದು ಆಯ್ನಂಚಿತ್ನ ಹಿಮ್ಮೇಳದಗಲೇನು ಗೌರವಿಸವನು ಎಂಗಲ್ನ ಆದ್ಯ ಕರ್ತವ್ಯ ಸುರುಕಾದು ಎಂಗಲ್ನ ದತ್ತ ಯಕ್ಷಗಾನ ಕಲಾಮಂಡಳಿದ ಭಾಗವತೇರ ಆಯ್ನಂಚಿತ್ನ ಸೀತಾರಾಮ್ ಭಟ್ ಸರ್ ಕುತ್ತೆತ್ತರು ಮೇರೇನು ಆದರ್ಶ ಕಡಂಬ ಮೇರು ಮಿತ್ತ ಚಾವಡಿಗೆ ಬತ್ತದು ಸ್ಮರಣಿಕಣಿಕೊರ್ದು ಗೌರವಿಸವಡು ಆದರ್ಶ ಕಡಂಬ ಮೇರು ಯಕ್ಷಗಾನದ ನಾದ ತಾಳ ಉಂಡು ಯಕ್ಷಗಾನದ ಕಲಾವಿದನ ನಲ್ಪಾವನಂಚಿತ್ತಿನ ಬಾರಿ ಮಲ್ಲ ಒಂಜಿ ಶಕ್ತಿ ಇಪ್ಪುನ ಬಂಡ ಭಾಗವತರಿಗೆ ಮಾತ್ರ ಕುಲ್ದಿನಗಳು ಬಾರಿ ಮಲ್ಲ ಕೈತಾಟಿದ ಮುಂದೆ ಎಂಕಲ್ನ ಭಾಗವತರಿಗೆ ಗೌರವಿಸವಡು ಅಂಚನೆ ಎಂಕಲ್ನ ದತ್ತ ಯಕ್ಷಗಾನ ಕಲಾಮಂಡಳಿದ ಚೆಂಡೆವಾದ ಕರೆಯನ ರಾಮಕೃಷ್ಣ ಕಾಮತ್ ಮೆರೆಲ್ಲ ಆದರ್ಶ ಕಡಂಬ ಮೇರೆ ಸ್ಮರಣಿಕೆ ಕೊರದು ಗೌರವಿಸವಡು ಅಂಚನೆ ಮದ್ದಾಳೆ ವಾದಕೇರಾಯನ ಧನುಷ್ ತೇಜಸ್ ವಿಖ್ಯಾತ್ ಮೊಗಲಿಗೆ ಆನಂದ ಪೂಜಾರಿ ಬಕ ಆದರ್ಶ ಕಡಂಬ ಮೇರು ಮೊಗಲಿರುವೆರು ಸ್ಮರಣಿಕೆಯನ್ನು ಕೊರದು ಗೌರವಿಸವಡು ಈತು ಬರ್ತುಡು ಶಾಂತಚಿತ್ತಡು ಕುಲ್ಲಿನ ನಿಗಲಿಗೆ ಸ್ವಲ್ಮೇಲು ಸಂದಾಯ್ತ ಮಲ್ತಂದು ನನ್ನ ಕೆಲವೇ ನಿಮಿಷಡು ಒರಿದಿನ ಅರ್ಧ ಪ್ರಸಂಗ ಮುಂದುವರಿಸರವುಲ್ಲ ಐಡು ಬಕ್ಕ ನಿಗುಲು ಪಿಂಗಾರ ಕಲಾವಿದರು ಬೆದ್ರ ಮೊಗಲ್ನ ಒಂಜಿ ಕುತೂಹಲ ಭರಿತ ತುಳು ಹಾಸ್ಯಮಯ ನಾಟಕ ಓಂಕಾರ ಉನೆಲ್ಲ ತೂದು ಈ ಒಂಜಿ ಲೇಸಿಗೆ ನಿಗಲ್ನ ಪ್ರೋತ್ಸಾಹ ಎಂಕಲಿಗೆ ಭಾರಿ ಮುಖ್ಯ ಅಂದು ಪನಂದು ಎನ್ನ ಈ ಒಂಜಿ ರಡ್ಡು ಪಾತೆರೆಗೆ ಮುಗಿತಲ್ಲದ ಚುಕ್ಕಿನ ದೀವೊಂದುಲ್ಲೆ ಜೈ ತುಳುನಾಡು. ದಶರಥ
ಬಳಿರೆ ಪರಾಕ್ರಮ ಗಂಭೀರವ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಮಿಥಿಲಾ ನಗರಕ್ಕೆ ಯಾರೆಂದು ಕೇಳಿದ್ದೀರಿ? ಜನಕ ಮಹಾರಾಜನೆಂದು ಕೇಳಿದಲ್ಲಿ ಹಾಗೆಂದುಕೊಳ್ಳಬಹುದು. ಕೋಲಗವೆತ್ತ ಕಾರಣ ಆಲಿಸಬೇಕು. ಒಂದು ದಿನ ಮಿಥಿಲೇಶ ಭಯಮುಖ ಬಂದು ಎಂದಿನಂತೆ ಇಂದೂ ಕೂಡ ಶುಭ ಮುಹೂರ್ತದಲ್ಲಿ ಓಲಗವನ್ನ ಕೊಟ್ಟಿದ್ದೇನೆ. ಅದೇಹ ರಾಜ್ಯದ ರಾಜಧಾನಿಯಾದಂತಹ ಮಿಥಿಲಾ ಪಟ್ಟಣದಲ್ಲಿ ನಾನು ಆಳ್ವಿಕೆಯನ್ನ ಮಾಡಿಕೊಂಡು ಬಂದಿದ್ದೇನೆ. ನನಗೆ ಮಿಥಿಲಾ ಪಟ್ಟಣದಲ್ಲಿ ಕ್ಷೀರಧ್ವಜ ಎನ್ನುವಂತಹ ಒಂದು ನಾಮವಿದೆ. ಆದರೆ ಎಲ್ಲರೂ ಕೂಡ ನನ್ನನ್ನ ಜನಕರಾಜನೆಂದೇ ಕರೆಯುತ್ತಾರೆ. ನಾನು ಸುನಯನೆ ಎಂಬುವಳನ್ನ ವಿವಾಹವಾಗಿ ನಮಗೆ ದಾಂಪತ್ಯ ಜೀವನದಲ್ಲಿ ಮಕ್ಕಳಾಗಲಿಲ್ಲ. ಏನು ಮಾಡೋಣ ಎನ್ನುವಂತಹ ಯೋಚನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಗುರು ಹಿರಿಯರ ಮಾರ್ಗದರ್ಶನವನ್ನ ಪಡೆದು ಯಜ್ಞ ಯಾಗಾದಿಗಳನ್ನು ಮಾಡಿದೆ. ಆ ಮಾಡಿದ ಯಜ್ಞ ಯಾಗಾದಿಗಳ ಸಂಪನ್ನಕ್ಕಾಗಿ ಚಿನ್ನದ ಬಂಗಾರದ ನೇಗಿಲನ್ನ ಹಿಡಿದುಕೊಂಡು ಭೂಮಿಯನ್ನ ಉತ್ತುವಂತಹ ಕೆಲಸವನ್ನ ಮಾಡಿದೆ. ಬಂಗಾರದ ನೇಗಿಲಿನ ಮೂಲಕ ಭೂಮಿಯನ್ನ ಉತ್ತುವಂತಹ ಸಂದರ್ಭದಲ್ಲಿ ನನಗೆ ಬಂಗಾರದ ಪೆಟ್ಟಿಗೆಯೊಂದು ಸಿಕ್ಕಿತು. ಆ ಬಂಗಾರದ ಪೆಟ್ಟಿಗೆಯನ್ನ ತೆರೆದು ನೋಡುವಾಗ ಅದರಲ್ಲೊಂದು ಹೆಣ್ಣು ಮಗುವಿತ್ತು. ನಾನು ಬಂಗಾರದ ನೇಗಿಲಿನ ಮೂಲಕ ಭೂಮಿಯನ್ನ ಉತ್ತಿದ್ದರಿಂದಾಗಿ ಹಾಗೂ ಆ ಬಂಗಾರದ ನೇಗಿಲು ಪೆಟ್ಟಿಗೆಗೆ ತಾಗಿ ಪೆಟ್ಟಿಗೆಯು ತೆರೆದಿದ್ದರ ಹಿನ್ನೆಲೆಯಲ್ಲಿ ಅದರ ಒಳಗಿದ್ದಂತಹ ಆ ಹೆಣ್ಣು ಮಗುವಿಗೆ ನಾನು ಸೀತಾ ಎಂದು ಹೆಸರಿಟ್ಟೆ. ತದನಂತರ ನನಗೆ ಇನ್ನೊಂದು ಹೆಣ್ಣು ಮಗು ಜನನವಾಯಿತು. ಆ ಮಗುವಿಗೆ ಊರ್ಮಿಳೆ ಎಂದು ಹೆಸರಿಟ್ಟೆ. ನನ್ನ ತಮ್ಮನಾದಂತಹ ಕುಶಧ್ವಜನಿಗೆ ಮಾಂಡವಿ ಮತ್ತು ಶ್ರುತಕೀರ್ತಿ ಹೇಳುವಂತಹ ಇಬ್ಬರು ಮಕ್ಕಳಿದ್ದಾರೆ. ನನ್ನ ಮಗಳಾದಂತಹ ಸೀತೆಯು ಪ್ರಬುದ್ಧಳಾಗಿದ್ದಾಳೆ, ಹಿರಿಯಳಾಗಿದ್ದಾಳೆ. ಅವಳಿಗೆ ಮದುವೆ ಮಾಡಿಸಬೇಕು ಎನ್ನುವಂತಹ ಆಸೆಯ ಬಯಕೆಯಿಂದಾಗಿ ಈಗಾಗಲೇ ರಾಜಾದಿರಾಜರಿಗೆ ನಾನು ಲೇಖನವನ್ನು ಕಳಿಸಲು ನನ್ನ ಮಂತ್ರಿಗಳಿಗೆ ತಿಳಿಸಿದ್ದೇನೆ. ನಾನು ಇನ್ನು ಮುಂದೆ ನನ್ನ ಮಗಳಾದಂತಹ ಸೀತೆಯ ವಿವಾಹದ ಕಾರ್ಯದಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವನಿದ್ದೇನೆ. ನಾವು ಅಯೋಧ್ಯೆಯತ್ತ ಹೋಗುವ ಸಂದರ್ಭದಲ್ಲಿ ಜನಕರಾಜನು ಕಳಿಸಿದ ಓಲೆ ನಮ್ಮನ್ನು ಅಲ್ಲಿಗೆ ಹೇಳಿದರು. ನಾವು ಮಿಥಿಲೆಯತ್ತ ಹೋಗುವಾಗ ಕೌರವರ ಶಾಪಕ್ಕೊಳಗಾಗಿ ಕಳ್ಳಾಗಿ ಬಿದ್ದಿದ್ದಂತಹ ಅಹಲ್ಯೆಯ ಶಾಪ ವಿಮೋಚನೆಯಾಯಿತು. ನಂತರ ಕೌರವರ ಮಾತಿನಂತೆ ಅವರ ಆತಿಥ್ಯವನ್ನು ಸ್ವೀಕರಿಸಿದರು. ನೀವು ತಡ ಮಾಡುವುದು ಸರಿಯಲ್ಲ, ನೇರವಾಗಿ ಮಿಥಿಲೆಯತ್ತ ಹೋಗುವ.
ಮುನಿಗಳೇ, ಹಾ ಮುನಿಗಳೇ, ನೀವು ನಮ್ಮನ್ನ ಮಿಥಿಲಾ ಪಟ್ಟಣಕ್ಕೆ ಬಂದದ್ದು ನಮಗೆ ಬಹಳ ಸಂತೋಷವಾಯಿತು. ನಿಮ್ಮ ಜೊತೆಗೆ ಬಂದಂತಹ ಈ ಇಬ್ಬರು ಯುವಕರು ಯಾರು? ದಶರಥನ ಸೋದರೇವರು ಜನಕ ಭೂಪತಿ ಕೇಳು. ದಶರಥನ ಸೋದರೇವರು ಜನಕ ಭೂಪತಿ ಕೇಳು. ರಸಿಕಾಪಿ ರಮಾರಿವರ ಮಧುರ ಶೇಗಾದಿ ಕುಶಲದಿಂದ ಹೋಗಿ ಕರೆತಂದ ಕಾರಣವಿ ನಿಶಿಕರನ ಕೊಂದು ಯಾಗವ ಕಾಯ್ದನಿವನು. ದಶರಥನ ಸುತರಿವರು ನಾನು ಲೋಕ ಸಂರಕ್ಷಣೆಗೆ ಬೇಕಾಗಿ ಯೋಧಿಗೆ ಹೋಗಿದ್ದೆ. ಅಲ್ಲಿ ರಾಮಲಕ್ಷ್ಮಣರನ್ನ ಸಂಗಡ ಸೇರಿ ಹೋಗಿ ಯಜ್ಞ ಸಂರಕ್ಷಣೆಯು ನಿರ್ವಿಘ್ನವಾಗಿ ನಡೆಸಿದೆ. ನಂತರ ನಾವು ಅಯೋಧ್ಯೆಗೆ ಮರಳಿ ಹೋಗುವ ಸಂದರ್ಭದಲ್ಲಿ ನೀನು ಕಳಿಸಿದಂತಹ ಓರಿಯನ್ನ ಕಳಿಸಿದೆ. ನಾವು ಇಲ್ಲಿಗೆ ಬದಲಾಯಿಸಿದ್ದೇವೆ. ಈತನೇ ರಾಮ, ಇವನೇ ಲಕ್ಷ್ಮಣ. ಮುನಿಗಳೇ, ಹಾ ನಿಮ್ಮ ಮಾತುಗಳನ್ನು ಕೇಳಿ ಹಾ ನನಗೆ ಬಹಳ ಖುಷಿಯಾಯಿತು. ಮುನಿಗಳೇ, ನೀವು ನಿಮ್ಮ ಬಾಲಕರೊಂದಿಗೆ ವಿಶ್ರಾಂತಿಯನ್ನು ಪಡಿ. ಹಾ ಇತ್ತನೊಡ್ಡೋಲಗವ ವಿಭವದಿ ಹತ್ತು ಮಗದವನು ಹಳಿಲೆ ಕಳಕುಲೋದ್ಧಾರ ಇರುವಂತಹ ಸ್ಥಳ ಲಂಕಾಧಿಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ರಾವಣೇಶ್ವರನನ್ನು ಕೇಳಿ ಹಾಗೆಂದುಕೊಳ್ಳಬಹುದು, ಹಾಗೆಂದುಕೊಳ್ಳಬಹುದು. ಅನೇಕವಿದೆ. ಅವರನ್ನೆಲ್ಲ ಒಂದುಗೂಡಿಸಿ ಕುಬೇರನನ್ನು ಸೋಲಿಸಿ ಲಂಕಾಪುರವನ್ನು ನಿರ್ಮಿಸಿದೆ. ನನ್ನ ಒಬ್ಬ ಕೈಕಸಾದೇವಿಗೆ ದಶಗಂಟನಾದ ನಾನು ಒಬ್ಬ ಜ್ಯೇಷ್ಠ ಪುತ್ರ. ಬಳಿಕ ಹುಟ್ಟಿದವರು ಕುಂಭಶ್ರವಣ, ಭೀಷಣ, ಶೂರ್ಪನಖ. ನನ್ನ ಆಳ್ವಿಕೆಯಲ್ಲಿ ಎಲ್ಲವೂ ಸುಸಜ್ಜಿತವಾಗಿ ನಡೆಯುತ್ತಿದೆ. ಎಂದಿನಂತೆ ಇಂದು ಕೂಡ ಪುಷ್ಪಕ ವಿಮಾನವನ್ನೇರಿ ವಿಹರಿಸುತ್ತೇನೆ. ನಗುದ ಬಾನಿಸಿದೆಯು ಭಾರವಲಗುವ ಗೆಳೆಯೋಳು
ಕಂಡನ್ನು ಹಾಯಿಸಿದರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಏನೆಂದು ಯೋಚಿಸುವುದಲ್ಲ, ನನ್ನ ಪುಷ್ಪಕ ವಿಮಾನವನ್ನು ಅಲ್ಲಿಗೆ ಇಳಿಸುತ್ತೇನೆ. ನಾವು ರಾಜಾದಿರಾಜರು ಬೇರೆ ಬೇರೆ ರಾಜ್ಯದ ರಾಜರಿಗೆ ಲೇಖನವನ್ನು ಬರೆದಿದ್ದೇನೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅನೇಕ ಮಂದಿ ರಾಜರು ನಮ್ಮ ಮಿಥಿಲಾ ಪಟ್ಟಣಕ್ಕೆ ಬರುವವರಿದ್ದಾರೆ. ಅವರ ಬರುವಿಕೆಗಾಗಿ ನಾನು ಕಾಯುತ್ತಾ ಇದ್ದೇನೆ. ನಮಸ್ಕಾರಗಳು. ನಿಮ್ಮ ದೇಶ ಯಾವುದು? ವಂಗಾ ದೇಶದಿಂದ ಬಂದವನು ನಾನು. ನಿಮ್ಮ ಹೆಸರೇನು? ನನ್ನ ಹೆಸರು ಶಿವರಸೇನ. ನಿಮಗೆ ಮದುವೆ ಆಗಿದೆಯಾ? ಮದುವೆ ಆಗುವುದಕ್ಕಾಗಿಯೇ ಬಂದವನು ನಾನು. ಬನ್ನಿ ಕುಳಿತುಕೊಳ್ಳಿ. ನಮಸ್ಕಾರ. ನಮಸ್ಕಾರಗಳು. ನೀವು ಎಲ್ಲಿಯವರು? ನಾನು ಲಂಕಾಪುರದ ರಾವಣೇಶ್ವರ. ಬನ್ನಿ ಕುಳಿತುಕೊಳ್ಳಿ. ಬೇರೆ ಬೇರೆ ರಾಜ್ಯದ ರಾಜಾದಿರಾಜರು ಬಂದು ನಮ್ಮ ಮಿಥಿಲಾ ಪಟ್ಟಣವು ಬಂದಿರುವುದರಿಂದಾಗಿ ನಮಗೆ ಬಹಳ ಒಂದು ಖುಷಿ ಇದೆ. ಅಲ್ಲಿ ನೋಡಿ ಕಾಣುತ್ತಿದೆ ಶಿವಧನಸ್ಸು. ಪರಮೇಶ್ವರನು ತ್ರಿಪುರಾಸುರರ ಸಂಹಾರದ ಸಂದರ್ಭದಲ್ಲಿ ಈ ಶಿವಧನಸ್ಸನ್ನು ತನ್ನ ಕೈಯಲ್ಲಿ ಹಿಡಿದಿದ್ದನು. ನಮ್ಮ ವಂಶದವನಾದಂತಹ ದೇವರಥನು
ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವನ ಯಜ್ಞ ಯಾಗಾದಿಗಳನ್ನು ಮೆಚ್ಚಿ ದೇವೇಂದ್ರನು ಈ ಶಿವಧನಸ್ಸನ್ನ ದೇವರಾತನಿಗೆ ನೀಡಿದ್ದನು. ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ಅರಮನೆಯಲ್ಲಿ ಶಿವಧನಸ್ಸು ಪೂಜಿಸಲ್ಪಡ್ತಾ ಇದೆ. ಈ ಶಿವಧನಸ್ಸನ್ನ ಯಾರು ಎದೆ ಏರಿಸುತ್ತಾರೋ ಅಂತವರಿಗೆ ನನ್ನ ಮಗಳಾದಂತಹ ಸೀತೆಯನ್ನ ಕೊಟ್ಟು ನಾನು ಮದುವೆ ಮಾಡಿಸುತ್ತೇನೆ. ನಿಮ್ಮ ಪ್ರಯತ್ನ ಮುಂದುವರೆಯಿತು. ಅಂಗೆ ಭೂಮಿ ಬಾಲಾಯಿತು ನೆರೆದಿರುವ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಈ ಧನುಸ್ಸನ್ನು ಎತ್ತಿ ಸೀತೆಯನ್ನು ಮದುವೆಯಾಗಿದ್ದೇನೆ. ಏನು ಮಾರಾಯರೇ, ಬಿಲ್ಲನ್ನು ಎತ್ತಲಾಗಲಿಲ್ಲವೇ? ನಾನು ಊಟ ಮಾಡುವಾಗ ಕೈಗೆ ಬೆಣ್ಣೆ ಹಾಕಿಸಿಕೊಂಡಿದ್ದೆ, ಆದ್ದರಿಂದ ಕೈ ಜಾರಿತು. ನೀವು ಹೋದಲ್ಲಿ ಮಾತ್ರ ಬೆಣ್ಣೆ ಹಾಕಿ ಊಟ ಮಾಡುತ್ತಾ, ಮನೆಯಲ್ಲಿ ಕೂಡ ಬೆಣ್ಣೆ ಹಾಕಿ ಊಟ ಮಾಡುದು? ನಮಗೆ ಹೋದಲ್ಲಿ ಕೂಡ ಬೆಣ್ಣೆ ಬೇಕೆ. ಹೌದಾ? ಹೋಗಿ ಊಟ ಮಾಡಿ. ಏನು ಮಾರಾಯರೇ, ಇಲ್ಲೇ ಎತ್ತಲಿಕ್ಕೆ ಆಗಲಿಲ್ಲವೇ? ಆಗಲಿಲ್ಲ. ಹೌದಾ? ಹೋಗಿ ಊಟ ಮಾಡಿ. ನಾನು ಸೀತೆಯನ್ನು ಮದುವೆ ಮಾಡುವ ಹಾಗೆ ಆಶೀರ್ವದಿಸಿ. ಏನು ವಂಗಾದೇಶದ ಮಹಾರಾಜ, ಬಿಲ್ಲೆ ಎತ್ತಲಿಕ್ಕೆ ಆಗಲಿಲ್ವೇ? ಏನು ಮಾಡುವುದು ಹೇಳು, ಈ ಬೆಲ್ಲನ್ನೆತ್ತುವ ಯೋಗ ನನಗಿಲ್ಲ. ಆಗಲಿ, ಹೋಗಿ ಊಟ ಮಾಡಿ. ಕೆಲವು ಧನವನ್ನು ಮುಟ್ಟಿ ಹೋದರು, ಕೆಲವು ಧನುವಿನ ಮಾತು ಸಾಕೆನು ಹುಲಿಯ ಲಂಕಾಪುರದ ರಾವಣನೆದ್ದ ಗರ್ವದಲ್ಲಿ ನೋಡಿದನು ವರರಾಜ ಸಭೆ ನೋಡಿದನು ವರರಾಜ ಸಭೆಯನ್ನು ಮಾಡಿ ನಂಗನಯನ ಸಮೂಹವ ಗೂಢ ಪೂಜೆಯ ಕೈದ ಶಿವನ ಸಗಾಳ ಧನುವ. ಓಹೋ, ಈ ಸಭೆಯಲ್ಲಿ ಅದೆಷ್ಟೋ ರಾಜಾದಿರಾಜರು ಸೇರಿದ್ದಾರೆ. ಆದರೆ ಅವರೊಬ್ಬರಿಗೂ ಈ ಶಿವಧನಸ್ಸನ್ನು ಎತ್ತಲು ಸಾಧ್ಯವಾಗಲಿಲ್ಲ. ನಾನೇನು ಸಾಮಾನ್ಯದವನೇ? ಒಂದು ಸಮಯದಲ್ಲಿ ರಜತಗಿರಿಯನ್ನೇ ಅಲುಗಾಡಿಸಿದವನು. ಆದರೆ ಅಂತವನಿಗೆ ಈ ಶಿವಧನಸ್ಸನ್ನು ಎತ್ತುವುದು ಯಾವ ಲೆಕ್ಕ? ಪ್ರಯತ್ನಿಸಿ ನೋಡುತ್ತೇನೆ.
ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಊಟ ಮಾಡಿ ಹೋಗಿ. ರೋಗ ಬಂದವರಂತೆ ನಿಂದಿರ್ಪರಾಗೆ ತನು ನೀಗುವನೋ ಏನೆಂದು ಬಾಯಿಗೆ ಬಂದೋತೆ ಬೈದಳು ಸಂತೋಷದಿಂದ ನಗುತ್ತಾ. ತನ್ನ ಪರಾಕ್ರಮದ ಬಗ್ಗೆ ಹೆಗ್ಗಳಿಕೆಯ ಮಾತನ್ನಾಡಿದ. ಒಂದು ಕಾಲದಲ್ಲಿ ರಜತಾದ್ರಿಯನ್ನು ತನ್ನ 20 ತೋಳುಗಳಿಂದ ಎತ್ತಿದಂತಹ ಪರಾಕ್ರಮದ ಮಾತನ್ನು ಹೇಳಿದ. ಹೇಳಿ ಶಿವಧನಸ್ಸನ್ನು ಎತ್ತಲಿಕ್ಕೆ ಆಗಲಿಲ್ಲ. ಇನ್ನು ನನ್ನನ್ನು ಮದುವೆಯಾಗುವ ಯೋಗ್ಯತೆ ಇವನಿಗಿದೆಯೇ? ನಾನು ಬಿದ್ದದನ್ನು ಕಂಡು ಅಭಾಸ್ಯ ಮಾಡಿದೆಯಾ? ನಿನ್ನ ಶಿವಧನಸ್ಸನ್ನು ಎತ್ತಲು ಸಾಧ್ಯವಾಗದಿದ್ದರೆ ಏನಾಯ್ತಾ ಇದ್ದೆ? ನಿನ್ನನ್ನು ಒಂದಲ್ಲ ಒಂದು ದಿನ ಅಪಹರಿಸಿಕೊಂಡು ಹೋಗದಿದ್ದರೆ ದಶಗಂಟ ರಾವಣೇಶ್ವರನೇ ಅಲ್ಲ. ಮುನಿಗಳೇ ನಮಸ್ಕಾರ. ನನ್ನ ಮಗಳಾದಂತಹ ಸೀತೆಗೆ ವಿವಾಹ ಮಾಡುವ ಉದ್ದೇಶದಿಂದಾಗಿ ರಾಜಾದಿರಾಜರುಗಳನ್ನ ನಾನು ಆಹ್ವಾನಿಸಿದ್ದೆ. ಬಂದಂತಹ ರಾಜಾದಿರಾಜರು ಈ ಶಿವಧನಸ್ಸನ್ನು ಎತ್ತುವಲ್ಲಿ ವಿಫಲ ಆದರು. ನನ್ನ ಮಗಳಾದಂತಹ ಸೀತೆಗೆ ಒಬ್ಬ ಯೋಗ್ಯರಾದವರು ಸಿಗಲಿಲ್ಲ. ನಾನು ಅಂಥ ಈ ಶಿವಧನಸ್ಸನ್ನು ಎತ್ತಲಿಕ್ಕೆ ಸಾಧ್ಯ ಆಗದೆ ಆ ಎಲ್ಲ ರಾಜಾದಿರಾಜರು ಹೊರಗೆ ಹೋದರು. ಏನು ಮಾಡೋಣ? ನನ್ನ ಸೀತೆಯನ್ನ ಮದುವೆಯಾಗುವಂತಹ ಯೋಗ್ಯರು ಯಾರು ಇಲ್ಲವೇ? ಹಾಗೆಯೇ ಆಗಲಿ ಗುರುವರ್ಯ. ಇಂದೀವರಾಕ್ಷಿ ಬಂದು ಶ್ರೀರಾಮಚಂದ್ರನಿಗೆ ಸುಂದರ ಮಾಲೆಯ ನಿಕ್ಕಿದಳು. ಹರಿಸಿ ಕಾಂತಗೆ ಸುಂದರ ಮಾಲೆಯ ನಿಕ್ಕಿದಳು. ಶಿವಧನುಸ್ಸನ್ನು ಮುರಿದಂತಹ ಶ್ರೀರಾಮನಿಗೆ ಸೀತೆಯು ಸಾಂಕೇತಿಕವಾಗಿ ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಇನ್ನು ನೀನು ಅಯೋಧ್ಯೆಗೆ ಲೇಖನವನ್ನು ಕಳಿಸಿ ಅವರನ್ನು ಇಲ್ಲಿಗೆ ಬರ ಹೇಳಿ ಇವರ ವಿವಾಹ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಬೇಕು. ಆಗಬಹುದು ಬರುತ್ತೆ. ಆಶ್ಚರ್ಯವೆಂದಿಗೆ ನನ್ನ ತಂದೆಯಾದಂತಹ ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಕಾರ್ತ್ಯವೀರನೆಂಬವನು ಬಂದು ಧೇನುವನ್ನು ಅಪಹರಿಸಿಕೊಂಡು ಹೋದನಂತೆ. ಹೋದ ತಕ್ಷಣವೇ ಆತನನ್ನು ಕೊಂದು ಧೇನುವನ್ನು ಹಿಂದಿರುಗಿಸಿದೆ. ಇದನ್ನು ಕಂಡಂತಹ ಆತನ ಮಕ್ಕಳಾದ ಹೈಹಯರು ಆಶ್ರಮಕ್ಕೆ ಬಂದು ನನ್ನ ತಂದೆಯನ್ನು ಕೊಂದರು. ಕೋಪಗೊಂಡಂತಹ ನಾನು ಸಮಸ್ತ ಕುಲವನ್ನೇ ನಾಶ ಮಾಡುತ್ತೇನೆಂದು ಹೋದೆ.
21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿದೆ. ಸಮಸ್ತ ಕ್ಷತ್ರಿಯ ಕುಲವನ್ನು ನಾಶಗೈದೆ. ಆದರೂ ಸಮಾಧಾನವಿಲ್ಲ. ಏನಂತೆ ಏನಂತೆ ಶಿವಧನುಸನ್ನು ಮುರಿದು ಅವರಿಗೆ ಅಪಮಾನವನ್ನು ಮಾಡಿದ್ದಾನೆ. ಇದನ್ನು ಕೇಳಿ ಸುಮ್ಮನಿರುವುದು ಸರಿಯಲ್ಲ. ಆ ರಾಮನನ್ನು ಹುಡುಕಿಕೊಂಡು ಹೋಗು. ನೀನೇನು ಮಿಥಿಲಾ ನಗರಕ್ಕೆ ಹೋದೆಯ? ನನ್ನ ಗುರುಗಳಾದಂಥ ಶಿವಧನುಸನ್ನು ಮುರಿದು ಅವರಿಗೆ ಅಪಮಾನವನ್ನು ಮಾಡಿದೆಯಾ? ಎಲ್ಲವೋ ರಾಮ, ಯಾಕೆ ಹೀಗೆ ಮಾಡಿದೆ ಹೇಳು. ನಾನು ಮಿಥಿಲೆಯಲ್ಲಿ ಶಿವಧನುಸ್ಸನ್ನು ಎತ್ತುವಾಗ ಅದು ಮುರಿದೋಯ್ತು. ಆ ವಿಚಾರವನ್ನು ತಿಳಿದ ನೀವು ನಿಮ್ಮ ಗುರುಗಳಿಗೆ ಅವಮಾನ ಮಾಡಿದ್ದೇನೆ, ಶಿವಧನುಸ್ಸಿಗೆ ಭಂಗ ಉಂಟು ಮಾಡಿದ್ದೇನೆ ಎಂದು ಹೇಳುವುದು ಯಾವೇ ನ್ಯಾಯ? ನೀವೇ ಹೇಳಿ. ಮುಚ್ಚು ಬಾಯಿ. ಶಿವಧನುಸ್ಸನ್ನು ಮುರಿದೆನೆಂದು ಬಹಳ ಸುಲಭವಾಗಿ ಹೇಳಿದೆಯಾ? ಇಷ್ಟಕ್ಕೆ ಸುಮ್ಮನಿರುವುದಿಲ್ಲ, ನಿನ್ನನ್ನು ನಾನು ಬಿಡುವುದಿಲ್ಲ. ಇದು ನೀನು ಸಾಮರ್ಥ್ಯವಂತನಾದರೆ ನನ್ನಲ್ಲಿರುವ ವೈಷ್ಣವತೆಯನ್ನು ಎದುರಿಸು, ಹಿಡಿದುಕೋ. ವೈಷ್ಣವದಾಸನ್ನು ಎದೇರಿಸಿದ್ದೇನೆ. ಈಗ ಈ ಬಾಣವನ್ನು ಎಲ್ಲಿಗೆ ಬಿಡಲಿ? ಈ ಬಾಣವನ್ನು ನನ್ನ ಹೊಕ್ಕಲಿಗೆ ಬಿಡು. ರಾಮ, ಒಂದು ಸಮಯದಲ್ಲಿ ಒಬ್ಬ ಮುನಿ ನನ್ನಲ್ಲಿ ಬಂದು ಆಶ್ರಯವನ್ನು ಕೇಳಿದ. ನಾನು ಆತನಿಗೆ ನನ್ನ ಹೊಕ್ಕಳಲ್ಲಿ ಆಶ್ರಯವನ್ನು ಕೊಟ್ಟೆ. ಆತನು ನೀನು ಬಿಟ್ಟ ಬಾಣದಿಂದ ಆತನಿಗೆ ಮೋಕ್ಷವಾಯಿತು. ಶಾಪದಿಂದ ಆತನು ರಾಕ್ಷಸನಾಗಿದ್ದ. ರಾಮ, ಮೆಚ್ಚಿದ್ದೇನೆ ನಿನ್ನ ಸಾಮರ್ಥ್ಯಕ್ಕೆ. ಆದ್ದರಿಂದ ಈ ಸಮಯದಲ್ಲಿ ಇಬ್ಬರು ರಾಮರು ಬೇಡ. ಆದ್ದರಿಂದ ನಾನು ಆಶ್ರಮಕ್ಕೆ ಹೋಗುತ್ತೇನೆ. ಅಲ್ಲಿ ಲೋಕ ಕಲ್ಯಾಣಕ್ಕಾಗಿ ಜಪ ತಪಗಳನ್ನು ಮಾಡುತ್ತೇನೆ.
ನಿನಗೆ ಮಂಗಳವಾಗಲಿ. ನಾನಿನ್ನು ಬರುತ್ತೇನೆ. ಯಜ್ಞ ಸಂರಕ್ಷಣೆ ಎಂಬ ಪುಣ್ಯಕಥೆಯನ್ನು ಆಡಿದ ನಮಗೆ ನೋಡಿದ ನಿಮಗೆ ಹಾಗೂ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ ಯಕ್ಷಗಾನ ಕಲಾಭಿಮಾನಿಗಳಿಗೆ ನಾವು ನಂಬಿದಂಥ ಶ್ರೀ ಮಹಾಗಣಪತಿ ದೇವರು, ಶ್ರೀ ದತ್ತಾತ್ರೇಯ ದೇವರು ಹಾಗೂ ಇಲ್ಲಿ ನೆಲೆಸಿರುವ ದೇವರುಗಳು ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳವನ್ನು ಹಾಡಲು ಅನುಮತಿಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನ ಗೇಳ್ಗೆ ಭದ್ರ ಶುಭ ಮಂಗಳ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.